ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಸಾಮಗಾನಲೋಲ ವನಮಾಲ ಬಾಬಾ 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 ಬಾಬಾ. ಶ್ರಾವಣದ ನಟ್ಟಿರುಳ ಕತ್ತಲೆಯಲ್ಲಿ ಶ್ರಾವಣದ ನಟ್ಟಿರುಳ ಕತ್ತಲೆಯಲ್ಲಿ ಬರೀ ಕತ್ತಲೆಯಲ್ಲಿ ಬೈ ಕತ್ತಲೆಯಲ್ಲಿ ಕಾವಲಿರುವ ಕೂಡಬಟ್ಟರ ಸೆರೆಮನೆಯಲ್ಲಿ ಕಾವಲಿರುವ ಕೂಡಬಟ್ಟರ ಸೆರೆಮನೆಯಲ್ಲಿ ಕತ್ತಲೆಯಲ್ಲಿ ಸೆರೆಮನೆಯಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ದೇವಕಿಯ 8ನೆಯ ಗರ್ಭದಲ್ಲಿ ನವಮಾಸದಲ್ಲಿ ಈ ಧೈರ್ಯವಾಲ ದೇವಕಿಯ 8ನೆಯ ಗರ್ಭದಲ್ಲಿ ಹಸಿರ ಬದಿಯಲ್ಲಿ ಉಸಿರು ಹುಟ್ಟಿತು, ಹಾಗೆ ಮರದ ತುದಿಯಲ್ಲಿ ಉಗುರು ಹುಟ್ಟಿತು ಅಲ್ವಾ? ಮರದ ತುದಿಯಲ್ಲಿ ಅಲ್ಲಲ್ಲ, ಬೆರಳ ತುದಿಯಲ್ಲಿ ಉಗುರು ಹುಟ್ಟಿತು, ಮರದ ತುದಿಯಲ್ಲಿ ಚಿಗುರು ಹುಟ್ಟಿತು. ಹಾಗೆ ನಾನು ಅಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ, ನನ್ನ ಹೊಟ್ಟೆಯಲ್ಲಿ ನೀವು ಹುಟ್ಟಿದ್ದೀರಿ. ಅಲ್ಲಲ್ಲ, ಬೇಡ, ಯಾರ್ಯಾರ ಹೊಟ್ಟೆಯಲ್ಲಿ ಯಾರ್ಯಾರು ಹುಟ್ಟಬೇಕಿತ್ತೋ ಅವರವರೇ ಹುಟ್ಟಿಕೊಂಡ್ರು. ಹಾಗೆ ಕೃಷ್ಣಯ್ಯನು ಅವರಮ್ಮ ದ್ಯಾಚಮ್ಮ ಇಲ್ವಾ? ದ್ಯಾಚಮ್ಮ ಮತ್ತು ವಾಸುದೇವರಾಯರು ಇಲ್ವಾ? ವಸುದೇವ ದೇವಕಿ. ಅದೇ ಬೆಳಗೋಡಿ ಅಡಿಯಲ್ಲಿ ಕೂತ್ಕೊಳ್ಳುವರು ವಾಸುದೇವರಾಯರು. ಹಾಗೆ ಅವರಿಗೆ ಮಗನಾಗಿ ಹುಟ್ಟಿದ ಕೃಷ್ಣ. ಹುಟ್ಟಿದಾದ ಮೇಲೆ ಹೂ ಬಿಡದ ಗಿಡಗಳಿಲ್ಲ, ಪೈರಿಗಳಾಗದ ಹೊಲಗದ್ದೆಗಳಿಲ್ಲ, ಕರು ಹಾಕದ ಹೆಂಗಸರಿಲ್ಲ, ಹೆಂಗಸರು ಕರು ಹಾಕಿದ ದನಗಳಿಲ್ಲ, ಹೆರದ ಹೆಂಗಸರಿಲ್ಲ. ಇದೆಲ್ಲ ಕೃಷ್ಣಯ್ಯನ ಪಾವೋಡ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೃಷ್ಣ ಬಂದಾಗ್ಲೇ ಅಲ್ವೇ ಕೋಗಿಲೆಗಳು ಹಾಡುವುದು, ಆಮೇಲೆ ಹೂಗಳು ಅರಳುವುದು, ಕೃಷ್ಣ ಬರುವಾಗಲೇ ದೇವರ ಪರಿಮಳ ಎಲ್ಲ ಬರುವುದು. ಇದೆಲ್ಲ ಕೃಷ್ಣಯ್ಯನ ಮಹಿಮೆ ಅಂತ ಹೇಳಿದ್ದಾರೆ. ಹಾಗಾಗಿ ಕೃಷ್ಣಯ್ಯ ಹೇಳಿದ್ದಾನೆ, ನಾವೆಲ್ಲರೂ ಬೇಗ ಬರ್ಬೇಕಂತೇಳಿ. ಎಂದಿನಂತೆ ಇಂದು ಕೂಡ ಬಿಸಿಲಿಗೆ ಹೊಸಿಲ್ತಾಗುವ ಮುನ್ನವೇ ಎದ್ದು
ಹೊಸಲಿಗೆ ಬಿಸಿ ಹೊಸಲಿಗೆ ಬಿಸಿಲು ತಾಗುವ ಮುನ್ನವೇ ಎದ್ದು ಯಾವುದನ್ನು ಎಲ್ಲಿ ಯಾವ ರೂಪದಲ್ಲಿ ಪೂರೈಸಬೇಕು ಅದೆಲ್ಲವನ್ನು ಆಯಾ ಸ್ಥಳದಲ್ಲಿ ಆಯಾ ರೂಪದಲ್ಲಿ ಪೂರೈಸಿ ಬುತ್ತಿಯನ್ನೆಲ್ಲ ಹಿಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಇಷ್ಟೊತ್ತಾದ್ರೂ ಅವ ಬರಲಿಲ್ಲ. ನಾವೆಲ್ಲ ಹೊತ್ತಿಗೆ ಬಂದಿದ್ದೇವೆ. ನೀವೆಲ್ಲ ಹೊತ್ತಿಗೆ ಬಂದದ್ದು, ಹೊತ್ತು ಮುಗಿದಾದ್ಮೇಲೆ ಬಂದದ್ದು, ಹೊತ್ತಿಗೆ ಬಂದಿದ್ದೀರಿ. ಆದ್ರೆ ಅವ ಹೇಳಿದ ಹೊತ್ತಿಗೆ ಅವ ಬರಲೇ ಇಲ್ಲ. 3 ಸಲ ಕೂಗಿ ಕರೀತೇನೆ, ಬಂದ್ರೆ ಬಂದ, ಇಲ್ಲದ್ರೆ ನಾನು ಕೈ ಚೀಲ ಇಟ್ಕೊಂಡು ಹೋಗ್ತೇನೆ. ಅಷ್ಟು ಗಡಿ ಬಿಡಿ ಅಷ್ಟು ಗಡಿ ಬಿಡಿ, ಮತ್ತೆ ಕಾಯ್ಲಿಕ್ಕೆ ಪುರ್ಸೋತಿಲ್ಲ. ನಾವು ಕಾದು ಕಾದು ಸಾಕಾಗಿದೆ. ಈ ಬಟ್ಟೆ ಉಂಟಲ್ಲ, ಈ ಬಟ್ಟೆ ಸಾಧಾರಣ 1-1.5 ವರ್ಷದಿಂದ ಪೆಟ್ಟಿಗೆಯೊಳಗೆ ಇತ್ತು. ಅದು ಕೇಳುದು, ಹಾಕೋ ಅಣ್ಣ ಸತ್ತಿದಾನ ಜೀವದಲ್ಲಿ ಇದ್ದಾನ ಅಂತ ಬಟ್ಟೆ ಕೇಳುದು. ಇವತ್ತು ನಾನು ಜೀವದಲ್ಲಿ ಇದ್ದೇನೆ ಅಂತ ಇದನ್ನ ಹಾಕೊಂಡು ಬಂದದ್ದು. ಅಷ್ಟು ಬೇಗ ಬರ್ಬೇಕಿದ್ರೆ ಅವ ಎಲ್ಲಿದ್ದಾನೆ ಅದೇ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. 3 ಸಲ ಕೂಗಿ ಕರಿತೇನೆ, 3 ಕರೆಯದ್ರೊಳಗೆ ಬರ್ತಾನ. ಅಷ್ಟು ಬಂದ್ರೆ ಬಂದ, ಇಲ್ಲದ್ರೆ ಹೋಗ್ತೀನಿ. ಏ ಕೃಷ್ಣಯ್ಯ ಬಾ. ಯಾರ್ಯಾರ ಮನೆಯಲ್ಲಿ ಹೋಗಿ ಹಾಲು ಮೊಸರು ಬೆಣ್ಣೆಗೆ ಕೈ ಹಾಕ್ತಾ ಇದ್ದಿ ಯಾರಿಗೂ ಗೊತ್ತು? ಕೃಷ್ಣಯ್ಯ ಬಾ. ಬಂದ್ರೆ ಬಾ, ಇಲ್ಲದ್ರೆ ಕೈ ಚೀಲ ಇಟ್ಕೊಂಡು ಹೊರಟೆಯೇ ಕೃಷ್ಣಯ್ಯ ಬಾ. ಏನು ಸ್ವರ ಕೇಳ್ತಾ ಉಂಟು ಇಲ್ಲಿ? ಮೆಲ್ಲ ಮೆಲ್ಲನೆ ಬಂದನೆ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ ಕೃಷ್ಣ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪರ ಕೃಷ್ಣ ಗೋಪರ ಮೆಲ್ಲ ಮೆಲ್ಲನೆ ಬಂದೆ ಮೆಲ್ಲ ಮೆಲ್ಲ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಚೆಲ್ವಾ ನಗೆಯ ಬೀರಿ ಮೆಲ್ಲ ಮೆಲ್ಲನೆ ಬಂದು ಚೆಲ್ವಾ ನಗೆಯ ಬೀರಿ ಪುಲ್ಲಲೋಚನನಿಂದ ಸೊಬಗೇನ ಪೇಳ್ವೆನು ಪುಲ್ಲಲೋಚನನಿಂದ ಸೊಬಗೇನ ಪೇಳ್ವೆನು ಸೊಬಗೇನ ಪೇಳ್ವೆನು
ಬಂದು ಜೌವನಗೆಯ ಬೀರಿ ಮೆಲ್ಲ ಮೆಲ್ಲನೆ ಬಂದು ಚೆಲ್ವ ನಗೆಯ ಬೀರಿ ನಗೆಯ ಬೀರಿ ನಗೆಯ ಬೀರಿ ಪುಲ್ಲಲೋಚನದಿಂದ 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 ಸೊಬಗೆ ಪೇಳುವೆ ಏನ ಪೇಳುವೆ ಏನ ಪೇಳುವೆ ಸೊಬಗೆ ಸೊಬಗೇನ ಪೇಳುವೆ ಮೆಲ್ಲ ಮೆಲ್ಲನೆ ಬಂದನೆ ಬಂದನೆ ಗೋಪರ ಚೆಲ್ವನಗೆಯ ಬೀರಿ ಪುಲ್ಲಲೋಚನನಿಂದ ಸೊಬಗೇನ ಪೇಳುವೆ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬೀರಿ ಪುಲ್ಲಲೋಚನನಿಂದ ಸೊಬಗೇನ ಪೇಳುವೆ ಮೆಲ್ಲ ಮೆಲ್ಲನೆ ಬಂದು ಚೆಲ್ವನಗೆಯ ಬೀರಿ ಪುಲ್ಲಲೋಚನನಿಂದ ಸೊಬಗೇನ ಪೇಳುವೆ ಮೆಲ್ಲ ಮೆಲ್ಲನೆ ಬಂದನಿ 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 ಅಂಜಿಕೆ ಅಂದ್ರೆ ಅಯ್ಯೋ ಅಂತ ಯಾರೋ ಎದೆಯಲ್ಲಿ ಕೂತು ಅವಲಕ್ಕಿ ಕುಟ್ಟಿದ ಅನುಭವ ಡಗ್ 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 ಅಂತ ಸ್ವರ ಆಗ್ತಾ ಇದೆ. ಹೆದರಿಕೆ ಅಂದ್ರೆ ಬೇಗ ಆ ಅನುಭವ. ಹೌದು. ಅಂಜಿಕೆ ಅಂದ್ರೆ ಇದು ನಿಧಾನವಾಗಿ ಬಂದೋ ಇಲ್ವೋ ಆಗ್ತದೋ ಇಲ್ವೋ ಅಂತೇಳಿ. ಹಾಗೆ ಕೃಷ್ಣಯ್ಯ ನೀನು ಬಂದಿ ಅಂತೇಳಿ ನನಗೆ ಗೊತ್ತಾಯಿತು. ಆ ಕಲಕಲ ನಾದದಿಂದ ಪಕ್ಷಿಗಳು ಕೂಗುತ್ತಾ ಇವೆ ನೋಡ. ಆ ಕೋಗಿಲೆ ಒಂದು ಅಷ್ಟೊತ್ತಿಂದಲೂ ಮರದ ಮೂಲೆಯಲ್ಲಿ ಕೂತ್ಕೊಂಡು ಎಷ್ಟು ಸುಶ್ರಾವ್ಯವಾಗಿ ಹಾಡುತ್ತಲೇ ಇದೆ. ಎಂತಹ ಇಂಪಾದವಾದ ಗಾಯನ. ಆದ್ದರಿಂದಲೇ ನೀನು ಬಂದಿದ್ದಿ ಅಂತ ಗೊತ್ತಾಗ್ತದೆ. ಪಕ್ಷಿಗಳ ಆ
ಕಲಕಲ ನಿನಾದ, ಈ ಕಡೆಯಿಂದ ದುಂಬಿಗಳ ಜೇಂಕಾರ, ನಿನ್ನ ಕಾಲಿಗೆ ಕಟ್ಟಲ್ಪಟ್ಟಂತಹ ಸ್ವರ್ಣ ನೂಪುರಗಳ ನಿಕ್ಷಣ ನಿನಾದ, ಇದೆಲ್ಲವೂ ನಮಗೆ ಪರಮಾನಂದವನ್ನು ಕೊಡ್ತಾ ಇದ್ರು. ನೀನು ಕಾಣದಂತೆ ಮಾಯವಾಗಿ ಹೋದೆ, ಎಲ್ಲ ಹೋಗು ನಿನ್ನ ಕೋಪ. ವಿಜಯ, ಇನ್ನು ಗೊತ್ತಾಗಬಾರದಂತಹ ಕಾರಣಕ್ಕೆ ಬೇಕಾಗಿ ಮೆಲ್ಲ ಮೆಲ್ಲನೇ ಬಂದದ್ದು ನಾನು. ಆದ್ರೂ ನೆರಳು ಬಂದಾಗಾಯ್ತು, ನಿನ್ನ ವ್ಯಕ್ತಿತ್ವ ಕಾಣಲೇ ಇಲ್ಲ ನನಗೆ. ಗೊತ್ತಾಗ್ಲಿಲ್ಲ. ಆ ವೇಣುನಾದ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ನನ್ನ ಗೆಜ್ಜೆಯ ಸದ್ದು ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು. ಆದ್ರೆ ನೀನು ಕಾಣಲಿಲ್ಲ. ನನಗೆ ಎಷ್ಟು ಬೇಸರ ಆಯ್ತು. ನಿಲ್ಲಲ್ಲಿ ನೀನು ಹೇಳುವುದೊಂದು ಮಾಡುವುದೆಂದು. ನಾನೇನು ಹೇಳಿದೆ? ನಾನೇನು ಮಾಡಿದೆ? ನೀನು ಹೇಳಿದ್ದೇನು? ನಾಳೆ ಬೆಳಗಾದ ಎಲ್ಲರೂ ಕೋಳಿ ಬೊಗಳುವಾಗ ನಾಯಿ ಕೂಗುವ ಮುನ್ನವೇ ಎದ್ದು ಬರ್ಬೇಕಂತ ಹೇಳಿಲ್ವಾ? ಕೋಳಿ ಬೊಗಳುವುದ ನಿಮ್ಮ ಮನೆಯಲ್ಲಿ? ನಾಯಿ ಕೂಗುವುದ? ಹಾಗಾಗುತ್ತದ? ಇಲ್ವಾ? ಕೋಳಿ ಕೂಗುವುದು, ನಾಯಿ ಬೊಗಳುವುದು. ಹೌದಾ? ಕೋಳಿ ಬೊಗಳಿದ್ದಲ್ವಾ? ಯಾವುದೋ ಒಂದು ಬೊಗಳಿದ್ದು ಅವೇ ಅಲ್ವಾ? ನಮಗೇನಾದ್ರೂ ತಲೆಬಿಸಿ? ಅದು ವ್ಯತ್ಯಾಸ ಮಾಡಬಾರ್ದು ನೀನು. ಹಾಗೆ ನಾನು ನಸುಕುನಲ್ಲಿದ್ದು ಮುಸುಕು ತೆಗೆದು ಬಿಸಿ ಬಿಸಿ ತಂಗಳನ್ನಕ್ಕೆ ಒಂಚೂರು ತುಪ್ಪವನ್ನು ಬೆಸೆದು ತಿಂದು. ಯಾರಾದ್ರೂ ಕೇಳಿದ್ರೆ ಅಪಾರ್ಥ ಕಲ್ಪಿಸಿ. ಏನು ಬಿಸಿ ಬಿಸಿ ತಂಗಳನ್ನು? ಹೌದು. ಅದೇ ಹೇಗದು? ರಾತ್ರಿಯ ತಂಗಳನ್ನವನ್ನು ಬೆಳಿಗ್ಗೆ ಬಿಸಿ ಮಾಡಿದ್ರೆ ಬಿಸಿ ತಂಗಳನ್ನಾವಿಲ್ಲ, ಮಂಡಿಬೇಕು ಕೃಷ್ಣಯ್ಯ, ಮಂಡಿಬೇಕು. ಹಾಗೆ ತಿಂದು ನಿಕ್ಕುಲ್ಲ ಯಾವುದೇ ಕಾರ್ಯಕ್ರಮವನ್ನು ಗುಡ್ಡೆಯಲ್ಲಿಯೇ ಪೂರೈಸು ಅಂತೇಳಿ ನಾನು ಅಸರ್ವವಾಗಿ ಓಡಿ ಬಂದ್ರೆ, ಅವಸರವಾಗಿ ಓಡಿ ಬಂದ್ರೆ ನೀನು ಹೇಳಿದ್ದೇನು ಮಾಡಿದ್ದೇನು? ಏನಾಯ್ತು? ಸರಿ 6:30 ಇರ್ಬೇಕಂತ ಹೇಳಿ ನಾನು 4ಕ್ಕೆ ಬಂದಿಲ್ಲಿ ಕಾದು ಕಾದು ಸಾಕಾಯ್ತು. ನಿನ್ನ ಸಮಯ ಪ್ರಜ್ಞೆಯನ್ನು ಯಾರಾದ್ರೂ ಮೆಚ್ಚಲೇಬೇಕು. ಆದ್ರೆ ಒಂದು ವಿಜಯ, ಹಾಗಾದ್ರೆ ಕೆಲವರು ಸಮಯ ಮೀರಿ ಬರ್ತಾರೆ, ಅವರಿಗೆ ಪ್ರಜ್ಞೆ ಇಲ್ವಾ? ನಿನ್ನ ವಿಚಾರವಾಗಿ ನಾನು ಮಾತನಾಡುವುದು. ಆದ್ರೆ ಒಂದು ಏನು, ನೀನು ಬಂದದ್ದು ಹೌದು, ಆದ್ರೆ ಬಂದಂತಹ ಸ್ಥಳ ಯಾವುದು ಅಂತ ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ನಾನು ಬರುವುದಕ್ಕೆ ಹೇಳಿದ್ದಲ್ಲಿ ನೀನು ಹೇಳಿದ್ದು ಮಾವಿನ ಮರಕ್ಕೆ. ನೀನು ಉಂಟಲ್ಲ, ನಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ, ಆಮೇಲೆ ಕೇಳಬೇಕು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಅಂತ. ಎಲ್ಲೆಲ್ಲಿ ಹೋಗುದು, ಎಲ್ಲೆಲ್ಲಿ ಬರುದು. ಅವರಿಗಿಂತ ನಾನಾಗುವುದು, ಬೇಗ ಬಂದಿದ್ದೇನೆ. ಆದ್ರೆ ಮುಟ್ಟುವಲ್ಲಿಗೆ ಮುಟ್ಲಿಲ್ಲ. ನಾನು ಹೇಳಿದ್ದಿಲ್ಲಿಗೆ ಅರಳಿ ಮರದ ಕಟ್ಟೆಗೆ. ಹೌದು, ಕೆಳಗೆ ನೋಡು. ಅರಳಿ ಮರದ ಕಟ್ಟೆಯಲ್ಲಿ ಸುಬ್ರಹ್ಮಣ್ಯ ಇರ್ತದೆ, ಅಲ್ಲಿ ಆ ಬದಿಯಲ್ಲಿ ಹೋಗುದು ಬೇಡ ಅಂತೇಳಿ ಆಚೆ ಬಂದದ್ದು. ದೋಷ ಇದ್ರೆ ಪರಿಹಾರ ಮಾಡಬಹುದು. ಕೆಳಗೆ ನೋಡು. ಇದು ಈಗ ಗೊತ್ತಾಯ್ತು. ಇದು ಒಂದು ದೊಡ್ಡ ಮಾವಿನ ಮರ. ಮರದ ಕೆಳಗೆ ವಿಜಯ, ವಿಜಯನ ಜೊತೆಯಲ್ಲಿ ತೋಂಕಿಟ್ಟ ತಿಮಿಕಿಟ್ಟ ಕರಿಕಿಟ್ಟ ತಕ್ಕಿಟ್ಟ. ಪಾಪಿ ಮಗನೇ, ವಿಜಯನ ಜೊತೆಯಲ್ಲಿ ನಾನು ಎಂತ ತೋಂಕಿಟ್ಟ ಕರಿಕಿಟ್ಟ ತಿಮಿಕಿಟ್ಟ? ಅಲ್ಲ, ನಿನ್ನನ್ನು ಹೇಳುದು ಹಾಗೆ ಅಲ್ವಾ? ಕೃಷ್ಣ ಬಂದ, ತೋಂ ತೋಂ ಕೃಷ್ಣ ಬಂದ, ತಕ್ಕಿಟ್ಟ ತಗದಿಮಿ ಕೃಷ್ಣ ಬಂದ ಅಂತ ಹೇಳುದಿಲ್ವೇ? ಸರಿ, ನಿನ್ನ ಸರದಿ ಆಯ್ತು. ನಾನು ಕೋಪ. ಯಾಕೆ? ನಾನು ಮಾತನಾಡುವುದಿಲ್ಲ. ನಾವು ರಾಜ್ಯದಲ್ಲಿ ಮುಗಿಸ್ಕೊಳ್ಳೋ. ನೀನು ಇವತ್ತು ಕೋಪ ಮಾಡಿದ್ರೆ ನಾನು ಬರಿಗೈಯಲ್ಲಿ ಹೋಗ್ಬೇಕು. ಹಾಗಲ್ವ ವಿಜಯ? ತಪ್ಪು ಮಾಡಿದ್ದು ನೀನಲ್ವ? ಹೌದು, ಒಪ್ಪಿಕೊಂಡಿದ್ದಾನೆ. ಆದ್ರೆ ಒಂದು ನಿನ್ನೆ ದಿವಸ ಒಂದು ವಿಚಾರ ಹೇಳಿದ್ದೀನಿ. ನಮ್ಮಲ್ಲಿರುವಂತಹ ಗೋವುಗಳಿಗೆ ಇಲ್ಲಿರುವಂತಹ ಯಾವ ಹುಲ್ಲು ಸಾಕಾಗುವುದಿಲ್ಲ, ಸರಿಯಾದ ನೀರು ಸಾಕಾಗುವುದಿಲ್ಲ. ಹಾಗಾಗಿ ಯಾವುದಾದ್ರೂ ಸ್ಥಳವನ್ನು ಆಯ್ಕೆ ಮಾಡು ವಿಜಯ, ಹೇಳು, ತಿಳಿಸು, ಸೂಚಿಸು ಅಂತ ಹೇಳಿದ್ದೇನೆ. ಆ ಕೆಲಸ ಇದು ಎಲ್ಲಿ ಈಗ ಜಾಗ ಎಲ್ಲಿ ಉಂಟು, ಎಲ್ಲಿ ಅಂತ ಆಯ್ಕೆ ಮಾಡುದು? ಆಯ್ಕೆ ಮಾಡಿದ್ರೆ ಈಗೇನು ಪ್ರಯೋಜನ ಉಂಟು? ನನ್ನ ಉತ್ತರ ಹೀಗೆ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ನಾನು ಸ್ವಲ್ಪ ಹುಡುಕಬೇಕಾ? ಎಲ್ಲಿ ಹುಡುಕುವುದು? ಈಗ ನೀನು ಹುಡುಕಿದ್ಯಾ? ಎಲ್ಲಿ ಎಲ್ಲಿ ಮತ್ತೆ ಎಲ್ಲಿ? ಆ ಗಿರಿಗಿಡೆಯುಳು ಗೋವುಗಳ ಕಾಯುವ, ಗೋವುಗಳ ಕಾಯುವ ಬೇಗನೆ ವಿಜಯನೇ ಬಾಬಾ ಬಾಬಾ ವಿಜಯ ಬಾ ವಿಜಯ ಆಗ
ಗೋಗಳ ಕಾಯುವ ಆ ಗಿರಿಯೆಡೆಯೊಳು ಗೋಗಳ ಕಾಯುವ ಗೋಗಳ ಕಾಯುವ ಆ ಗಿರಿಯೆಡೆಯೊಳು ಗೋಗಳ ಕಾಯುವ ಗೋಗಳ ಕಾಯುವ ಗೋಗಳ ಕಾಯುವ 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 ಬೇಗನೆ ವಿಜಯಾನಿ ಬಾಬಾ ಬಾ ಬೇಗನೆ ವಿಜಯನಿ ಬಾಬಾ ಬಾಬಾ ಬಾ ವಿಜಯನಿ ಬಾಬಾ 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 ಬಾರೋ ಕೊಳಲಿನ ಈಗಲೇ ನಾವು ಅನುರಾಗದಿ ಕೊಳಲಿನ ಕೊಳಲಿನ ರಾಗವ ಬೀರುವ ಕೊಳಲಿನ ರಾಗವ ರಾಗವ ಕೊಳಲಿನ ರಾಗವ ಕೊಳಲಿನ ರಾಗವ 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 ಬೀರುವ ರಾಗವ ಬೀರು ಆಗಿರಿಗೆಡೆಯೊಳು ಗೋಗಳ ಕಾಯುವ ಗೋಗಳ ಕಾಯುವ ಬೇಗನೆ ವಿಜಯ ಬಾಬಾ ಬೇಗನೆ ವಿಜಯನೇ
ಬಾ 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 ತಿಂತನ ದಿನ್ನತೆ ತಿಂತನ ದಿನ್ನತೆ ತಿಂತನ ದಿನ್ನತೆ 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 ತದ್ದ ತಗಡ ತಗ ತಗ ತಗಡ ತಗ ತಗ ತಗಡ ದಿನ್ನತೈ ದಿತ್ತ ಕಡ ತಗ ತಗ ತಗಡ ತಗ ತಗ ತಗಡ ತಗ ತಗದೈ ತತ್ತ ತಗಡ ತಗ ತಗ 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 ತಗಡ ದಿನ್ನತೈ ದಿನ್ನ ತಗಡ ತಗ ತಗ 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 ತಗಡ ದಿನ್ನತೈ ತಗಡ ತಗ ತಗ ತಗಡ ತಗ ತಗ ತಗಡ ದಿನ್ನತೈ ತತ್ತ ತಗಡ ತಗ ತಗ ತಗಡ ತಗ ತಗ ತಗಡ ದಿನ್ನತೈ ತತ್ತ ತಗಡ ತಗ ತಗ ತೈ ದಿನ್ನ ತಗಡ ತಗ ತಗ ತೈ ತತ್ತ ತೈ ದಿನ್ನತೈ ದಿನ್ನತೈ ತೈ 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 ದಿನತೈ 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 ತತ್ತ ಈಗಲೇ ಆಡುವಂತಹ ಮಾತು ಮತ್ತೆ ಕುಣಿಯುವಂತಹ ನಾಟ್ಯ ಇದಕ್ಕೊಂದು ಲಯ ಎನ್ನುವುದುಂಟು, ತಾಳ ಎನ್ನುವುದುಂಟು. ಆ ತಾಳ ಮುಗಿಯುವಾಗ ಮುಗಿಲೇಬೇಕು. ಅಷ್ಟು ಸಣ್ಣ ತಾಳದಲ್ಲಿ ಕುಣಿದು ಹೇಗೆ ಭಾಗವತರದಲ್ಲಿ ಇಟ್ಕೊಂಡು ಬಾರಿಸಿದ ತೈದಿನ 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 ತೆಳಗಿ ಪೆಟ್ಟು ಜಾರಿ ಜಾರಿ ಅರ್ಧ ಅಂಗಿ ಬಿದ್ದು ಅರ್ಧ ಅಂಗಿ ಹರಿದೋಗಿದೆ. ಅಯ್ಯೋ ದೇವ್ರೆ, ಭಾಗವತರ ಜಾಗಟೆ ಅಂತ ಹೇಳಿದ್ದಲ್ಲ, ಅದು ಹೇಳಿದ್ದಲ್ಲ. ಕುಣಿಯುವಂತಹ ನಾಟ್ಯ ಕೊನೆಗೊಂದು ಮುಕ್ತಾಯ ಬಾರಿಸಿ ಪಟಕ್ಕದ ದಿಗಿನತೋ ಪಟಕ್ಕದ ದಿಗಿನತೋ ಪಟಕ್ಕದ ದಿಗಿನತೋ ದದಿಗಿನತೋ ದದಿಗಿನತೋ ದದಿಗಿನತೋ. ಹೌದು, ಆಗ ಈಗ ಗೊತ್ತಾಯ್ತು. ಲಾ ರಾಗ ತಾಳ ಲಯ ಇಲ್ಲದೆ ಕುಣಿದ್ರೆ ಅಪ್ಪನಿಗೆ ಹುಟ್ಟಿದ ಮಕ್ಕಳಲ್ಲ ಅಂತ. ಯಾರು ಹೇಳಿದ್ದನ್ನು ಕೇಳಿದ್ದೀನಿ ನಾನು, ಹಾಗೆಲ್ಲ ಹೇಳ್ತಾರೆ ಅಂತ. ಈಗ ಸರಿಯಾಯ್ತು, ಗೊತ್ತಾಯ್ತು. ಇದಕ್ಕೆಲ್ಲ ಆಧಾರ ಅದು ಅಂತ ಹೇಳಿದ್ದು. ಖಂಡಿತ. ಏ ವಿಜಯ, ನನ್ನನ್ನು ಕ್ಷಮಿಸು, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ. ಹೆಚ್ಚು ಕಡಿಮೆ ಆಗಿಲ್ಲ, ಹೆಚ್ಚೇ ಆಗುತ್ತೆ. ಹೌದಾ? ತುಂಬಾ ಹೆಚ್ಚಿಗೆ ಆಯ್ತು, ಒಂದು ಸುತ್ತು ಹೆಚ್ಚಿಗೆ ಆಯ್ತು. ಹೌದಾ? ಇನ್ನೊಂದ್ಸರಿ ಸರಿ ಮಾಡ್ತೀನಿ ನಾನು. ಆದ್ರೆ ಕೆಲವರು ಬಾರಿಸುವವರು ಸೀಂತ್ರಿ ಮಾಡ್ತಾರೆ. ನಾನು ಕುಣಿಯುವಾಗ ದದಿಗಿನತೋ ದದಿಗಿನತೋ ತೋ ದದಿಗಿನತೋ ಅಂತ ಬಾರಿಸ್ತಾರೆ. ತೋ ದದಿಗಿನತೋ ಅಂತ ಬಾರಿ. ಹೌದು, ತೋ ದದಿಗಿನತೋ. ಹೌದಾ? ತೋ ದದಿಗಿನತೋ. ಬಹುಶಃ ಅವರು ಸೀಂತ್ರಿ ಮಾಡಿದ್ದಲ್ಲ, ಈ ಹಿಂದೆ ಅವರಿಗೆ ನೀಲೆದು ಸೀಂತ್ರಿ ಮಾಡಿರ್ಬೇಕು. ಇಲ್ಲ, ಅವರಂತ ಜನ ಅಲ್ಲ. ಅಲ್ಲಲ್ಲ, ನಾನು ಅಂತವನ. ಪೂರ್ಣ ಮೇಲೆ ಭರವಸೆ ಇಲ್ಲ. ಕೃಷ್ಣ, ಏನು ಮಾಡುವುದಿಲ್ಲ, ನಿನ್ನ ಅನುಗ್ರಹದಿಂದಲೇ ಅಲ್ವಾ ನಾನು. ಖಂಡಿತ. ಏ ವಿಜಯ, ಬೇಸರಿಸಬೇಡ. ಇಗೋ ನೋಡು, ಆ ಕಡೆ ನೋಡು. ಆ ಗಿರಿ, ಆ ಗಿರಿ ಎಡೆಯಲ್ಲಿ ಗೋಗಳ ಕಾಯುವ. ಏ ವಿಜಯ, ಬೇಗನೆ ಬರ್ತೀಯೇನು? ಬೇಗ ನಾನಂತೂ ತಯಾರಿದ್ದೇನೆ. ಅಲ್ಲಿ ವಿಶಾಲವಾದಂತ ಪ್ರದೇಶ ಇದೆ. ಹೌದು ಹೌದು. ಅಲ್ಲಿ ಹಸನಪ್ಪನ ಹುಲ್ಲಿದೆ, ಹಸನಾದ ಹುಲ್ಲಿದೆ. ಕಲ್ಲುಗಳ ಮೇಲೆ ಮುಳ್ಳಿದೆ, ಮುಳ್ಳುಗಳು ತಾಗದಂತೆ ಅದ್ರ ಮೇಲೆ ಹುಲ್ಲುಗಳಿದೆ. ಲಾಕಾರ ಸರಿ ಇಲ್ಲ ಇದ್ರೆ ಏನು ಇಲ್ಲಿ ನಾವೇ ಸುಧಾರಿಸುವ. ಕೃಷ್ಣ, ಅದು ಮುಳ್ಳು. ಮುಳ್ಳು, ಕಲ್ಲು ಇಳುವಲ್ಲ. ಕಳ್ಳು ಬೇರೆ ಆಗ್ತದೆ. ಕಲ್ಲುಗಳ ಮೇಲೆ ಮುಳ್ಳುಗಳು, ಮುಳ್ಳುಗಳು ತಾಗದಂತೆ ಅದ್ರ ಮೇಲೆ ಹುಲ್ಲುಗಳು. ಅಲ್ಲ, ನಿನ್ನಾರು ಸುಧಾರಿಸಿಕೊಳ್ಬಹುದು. ಕೆಲವೆಲ್ಲ ಶಿಕ್ಷಕರು ಹೇಗೆ ಸುಧಾರಿಸಿಕೊಳ್ತಾರೆ ಮಕ್ಕಳನ್ನು, ಸರಿ ಬರುವುದಿಲ್ಲ. ಲಾ ಹೋಗಿ ಲಾ ಅವರ ಪಾಡಿ ಯಾರಿಗೂ ಬೇಡ. ಏ ವಿಜಯ, ಅಲ್ಲಿಗೆ ಹೋಗೋಣ. ಅಲ್ಲಿ ನಾವು ವಿಶಾಲವಾದಂತ ಮರದ ಮೇಲೆ ಕೂತ್ಕೊಂಡು ಮರದ ಮೇಲೆ ಗೋಲಿ ಆಟ, ಮರದ ಕೆಳಗೆ ಕೋತಿ ಆಟ ಆಡುವ. ನಿನಗೆ ಆ ಸಾಮರ್ಥ್ಯ ನನಗೆ ಆಗ್ಲಿಕ್ಕಿಲ್ಲಪ್ಪ. ಎಲ್ಲಿದ್ರು ಆಡುದು ನಾವೇ ಅಲ್ವಾ? ಮರದ ಮೇಲೆ ಕೋತಿ ಆಟ, ಮರದ ಕೆಳಗೆ ಗೋಲಿ ಆಟ. ಸರಿ ಕೃಷ್ಣಯ್ಯ, ನಾನೀಗ 3 ಗೆರೆ ಹಾಕಿದ್ದೇನೆ. 3 ಗೆರೆ ಹಾಕಿದ್ದೇನೆ. ಆ ಗೆರೆ ಮೇಲೆ ನಾವಿಬ್ರು
ಕಾಲಿಡುದು. ಇದೆಂತ ಯಾವ ಗೆರೆ ಇದು? ಅದು ಆವತ್ತು ಯಾವತ್ತು? ರೇತ್ರಿಯಲ್ಲಿ ಅಲ್ಲಿ ಇವತ್ತು ಯಾಕೆ? ಸೀತಾರಾಮನ ತಮ್ಮ ಸೀತಾರಾಮನ ತಮ್ಮ ಉಸ್ಮಾನ್ ಇರ್ಲಿಲ್ವಾ? ಸಾಬಾಸ್ ಅದು ಒಳ್ಳೆ ಅದಕ್ಕೊಂದು ಬೇಡ. ಶ್ರೀರಾಮನ ತಮ್ಮ ಯಾರು? ಲಕ್ಷ್ಮಣ. ಲಕ್ಷ್ಮಣ್ ಇರ್ಲಿಲ್ಲ. ಲಕ್ಷ್ಮಣ ಅವ 3 ಗೆರೆ ಹಾಕ್ಲಿಲ್ವಾ? ಹೌದು. ಆ ಗೆರೆ ಹಾಗೆ ಇವತ್ತು ವಿಜಯನ 3 ಗೆರೆ ಅದು ಲಕ್ಷ್ಮಣ ರೇಖೆ. ಇದು ವಿಜಯ ರೇಖೆ. ಹೌದಾ? 1 2 3 ಅಂತ ಹೇಳಿದ್ರೆ ನಾವು ಕಾಲಿಡುದು. 3 ಅಂತ ಹೇಳುವಾಗ ಓಡುದು. ಓಡಿ ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನ, ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ. ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನ, ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ. ಎಲ್ಲಾ ಸ್ಪರ್ಧೆಯ ನಿರ್ಣಯ ಹೇಗೆ? ಪ್ರಥಮ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ ಕೊಡುದು. ಇಲ್ಲಿ ಏನು ಹೀಗೆ ನಾನು ಹೊಸ ನಿರ್ಣಯ ಮಾಡಿದ್ದು. ಹೌದು. ಯಾಕಂದ್ರೆ ದ್ವಿತೀಯ ಬಾರಿ ನಾನೇ ಓಡುದು ಎನ್ನುವ, ಹೋಗಿ ಮುಟ್ಟುದು ಎನ್ನುವ ಅಚಲವಾದ ವಿಶ್ವಾಸ ನನಗುಂಟು. ಆದ್ರೆ ಒಂದು ವಿಜಯ, ಓಡುವುದು ಹೌದು, ಸ್ಪರ್ಧೆ ಹೌದು, ನಾವು ಆ ಪ್ರದೇಶವನ್ನು ಹೋಗಿ ಮುಟ್ಟುತ್ತೇವೆ. ಮೋಸ ಆಯ್ತಲ್ಲ ವಿಜಯ. ನೀನು ಯಾವಾಗಲೂ ನಿನಗೆ ಹೆಚ್ಚು ಮೋಸ ಮಾಡಿದವರೇ ಇರುದು. ಹಾಗಲ್ಲೂ ನನ್ನ ಕಾಣಬೇಕಿನಂತಹ ಅವಸರದಿಂದ ಮನೆಯಿಂದ ಓಡಿ ಬಂದವ ಗಂಟು ಬಾಕಿ. ಈಗೀಗ ನಿನಗೆ ಮರೆವು ಜೋರಾಗಿದೆ. ನಾನು ಹಾಗಲ್ಲ, ನಾನು ಹೊರಡುವ ಮೊದಲೇ ಗಂಟನ್ನು ತಯಾರು ಮಾಡಿಕೊಂಡೇ ಹೊರಡುದು. ನನ್ನ ಗಂಟು ಗಟ್ಟಿ ಅದು. ಹೌದು. ನೋಡು, ಅಲ್ಲಿ ಕಟ್ಟಿಟ್ಟಿದೆ ನೋಡು. ನಾನು ಎಲ್ಲಿಯಾದ್ರೂ ಮಂಗ ನಾನಿರುವಾಗ ಬೇರೆ ಮಂಗ ಬಾಯ ಹಾಕಿದ? ಪೂರ್ಣ ವಿಶ್ವಾಸ ಉಂಟು. ಹೌದು. ಮಂಗಗಳು ಎಷ್ಟೇ ಮೇಲೆ ಇರಲಿ, ಆದ್ರೆ ನಾನು ಹೋಗುವಷ್ಟು ಮೇಲೆ ಅವುಗಳು ಹೋದ ಖಂಡಿತವಾಗಿ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಅವುಗಳಿಗೆ ಸಿಗದಾಗಿ ಗಂಟು ಕಟ್ಟಿದ್ದೇನೆ. ತಡ ಮಾಡಿದೆ. ಕಾಲಿಡು. ಒಂದು ಎರಡು ರೂ. ಈಗ ನಾನು ರೂ ಮಾತ್ರ ಮಾಡಿದ್ದು, ಮೂವ್ ಮಾಡಲಿಲ್ಲ. ಮೂವ್ ಮಾಡದೆ ಹೋಗುದು ಹೇಗೆ ನೀನು? 1 2 ಎರಡೂವರೆ ಮೂವ್. ಈಗ ನಾನು ರೂ ಮಾಡಲಿಲ್ಲ. ನಿಲ್ಲು, ಕೋಪ ಮಾಡಬೇಡ. ನೀನು ಮೂವ್ ಮಾಡುವುದಿಲ್ಲ, ರೂ ಮಾಡುವುದಿಲ್ಲ. ರೂ ಮಾಡಿದ್ರೆ ಮೂವ್ ಮಾಡುವುದಿಲ್ಲ. ಈಗ ಮೂವ್ ಮಾಡಿದ್ರೆ ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಈಗ ಒಟ್ಟಿಗೆ 2 ಬರ್ತದೆ. 1 2 3. ಇಂತ ಸಂಗೀತ ಅಭ್ಯಾಸ ಉಂಟು? ಸಾ ನೀ ಸಂಗೀತ ಅಲ್ಲ, ಸರಿಯಾಗಿ ಗಾಳಿ ಹಾಕು. ಯಾರಿಗೆ? ನೀರು ಕೊಡು. ಯಾಕೆ? ಅಥವಾ ಕೊಂಡಾದ್ರೂ ಕೊಡು. ಯಾಕೆ? ಒಳಗಿದ್ದೊಳಗೆ ಎಂತೆಂತ ಗಡಿಗ ರಕ್ಕಸರನ್ನು ನಾನು ಕೊಂದಿದ್ದೇನೆ. ಯಾರು? ನಾನು. ನೀನಾ? ಅವರನ್ನು ಇಲ್ಲಿ ಬರ್ಲಿಕ್ಕೆ ಬಿಡಲಿಲ್ಲ. ಅಲ್ಲೇ ಹೋಗಿ ಒಂದೊಂದು ಪೆಟ್ಟು ಮಂಡೆ ಕೊಡದು ಕೌಚಿ ಮಲಗಿಸಿದೆ ನೋಡು. ಶಕಟದೇನು ಕರ ನೀನು ಕೊಂದದ್ದ? ಹೌದು. ವಿಜಯ, ಅಲ್ಲಿ ಏನ್ ಮಾಡಿದ್ದಾರೆ ಈಗ ಅವರು? ಎಲ್ಲ ಕೌಚಿ ಮಲಗಿದ್ದಾರೆ. ಇನ್ನು ಇನ್ನು ಹೇಳಿಕ್ಕೆ ಹೇಳಲಿಕ್ಕಿಲ್ಲ. ಇನ್ನು ಎದ್ದಾರ ಅವರು? ಎದ್ರು ಇಲ್ಲಿ ಬರ್ಲಿಕ್ಕಿಲ್ಲ ಅವರು. ಎದ್ರೆ ಒಂದ್ ವೇಳೆ ನೀನಿಲ್ವಾ? ಎದ್ದು ಬಂದಾರ? ನಾನಿದ್ದೇನೆ. ಎದ್ದು ಬಂದಾರ? ಅಲ್ಲ ಬಂದ್ರೆ ಬರ್ತಾರ? ಅಲ್ಲ ಬಂದ್ರೆ ನೋಡಿ, ಇದೆಲ್ಲ ಧೈರ್ಯದ ಲಕ್ಷಣ. ನಾನಿದ್ದೇನೆ ಅಂತ ಹೇಳುದು. ಅವರು ಯಾರು ನನಗೆ ತೋರಿಸುವಂತ ಹೇಳಿದ್ದು. ನಾನು ಹೆದರಿಕಲ್ಲ. ಕೃಷ್ಣಯ್ಯ, ಏನೇ ಆಗಲಿ ನಾನು ತಮಾಷೆಗೆ ಹಾಗೆ ಮಾತಾಡಿದೆ. ಯಾಕಂದ್ರೆ ರಕ್ಕಸರನ್ನು ಕೊಲ್ಲುವಾಗ ನೀನು ಹೊರಗಿನೊಳಗೆ ಉಗ್ರ ರೂಪವನ್ನು ತಾಳಿದ್ದಿ. ನಿನ್ನ ಉಗ್ರ ರೂಪವನ್ನು ನೋಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಮತ್ತೆ ಯಥಾ ರೀತಿಗೆ ಬರ್ಬೇಕೆನ್ನುವ ಕಾರಣಕ್ಕಾಗಿ ನಾನು ಹಾಗೆ ಒಂದು ನಾಟಕ ಆಡಿದೆ ಅಷ್ಟೇ. ಇದು ನಾಟಕವ? ಹೌದು. ನನ್ನಲ್ಲಿಯೇ ನಾಟಕ ಇರೋದು. ನೀನೇ ನಾಟಕ ರಂಗ ಅಲ್ವೇ? ಹೌದು ವಿಜಯ. ಆದ್ರೆ ಒಂದು ಸಂಶಯ. ಏನು? ಈ ದಾನವರು ಇಷ್ಟು ಕೊಪ್ಪಿ ಮೆರೆಯುವುದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ನನಗೂ ಅದೇ. ಇವರೆಲ್ಲ ಅಕ್ಕಿ ಮುಡಿ ತರ ಬೆಳೆದಿದ್ದಾರಲ್ಲ, ಇವರು ಏನ್ ಉಂಗುದು? ಒಬ್ಬೊಬ್ರು ಇರ್ತಾರ ಹೇಗೆ? ನಮ್ಮ ಗೋಪದ ಮಕ್ಕಳೆಲ್ಲ ಪಾಪ ಹೇಗಿದ್ದಾರೆ ಅವರು? ಹೇಗೆ ಅವರು ಅಷ್ಟು ಬೆಳೆದಕ್ಕೆ ಕಾರಣ ಏನು? ಏನು ಅಂತ ಗೊತ್ತಾಗ್ಲಿಲ್ಲ. ಏನು ಗೊತ್ತಾಯ್ತು. ಮಕ್ಕಳೆಲ್ಲ ದಷ್ಟಪುಷ್ಟವಾಗಿ ಬೆಳಿಬೇಕಾದ್ರೆ ಹಾಲು ಮೊಸರು ಬೆಣ್ಣೆ ತಿಂದ್ರೆ ಮಾತ್ರ ದಷ್ಟಪುಷ್ಟವಾಗಿ ಬೆಳೀತಾರೆ ಅಂತ ಸರಿ ಇಷ್ಟಯ್ಯ. ಹಾಗಾದ್ರೆ ಹಾಲು ಮೊಸರು ಉಂಟಲ್ಲ, ನಮ್ಮೂರಿನ ಮಕ್ಕಳಿಗೆ ಸಿಗದೆ ನೋಡ, ಆ ಮಕ್ಕಳೆಲ್ಲ ಒಳ್ಳೆ ಊದ್ಬದಿತರಾಗಿದ್ದೇವೆ. ಇದೆಲ್ಲ ಹಾಲು ಮೊಸರು. ಅವನು ಹಾಗೆ ಇದ್ದಾನೆ ನೋಡು. ಅವನು ಯಾರಾದ್ರೂ ಹೇಳ್ಯಾರ ಹಾಲು ಮೊಸರು ಬೆಣ್ಣೆ ಕುಡ್ದವ ಅಂತ ಹೇಳಿ? ತಪ್ಪಾದ ಲಕ್ಷಣ ಕಾಣುವುದು ಇಲ್ಲ. ಹಾಗಾದ್ರೆ ಹಾಲು ಮೊಸರು ಬೆಣ್ಣೆಲ್ಲ ಎಲ್ಲೋಗ್ತದೆ? ಅದು ಬೇರೆ ರಾಜ್ಯಕ್ಕೆ ಹೋಗ್ತದೆ. ಹೌದ್ರಾಗಿ. ಹಾಗಿದ್ರೆ ಇಲ್ಲಿಂದ ಹೋಗುದಕ್ಕೆ ನೋಡು, ಒಂದು ಮಾತಾಡ್ತೇನೆ. ಮೊನ್ನೆ ಪಕ್ಕದ ಮನೆಯ ವಾರ್ಜಕ್ಕನ ಮಗಳು ಗಿರಿಜಾ ಇಲ್ವಾ? ಅವಳೇನು ದಾರಿ ಬದಿಯಲ್ಲಿ ಬರ್ತಾ ಇದ್ರು ನೋಡಿ, ಹೀಗೆ ಬರ್ತಿದ್ರು ನೋಡು. ಈಗ ಬರ್ತಾ ಇದ್ಲ, ಇದು ಸೆರಗಾಗ್ತಾ ಇರೋದು. ಬರ್ತಾ ಇದ್ರು, ಈಗ ಬರ್ತಾ ಇದ್ರು. ಸೆರಗು ಸ್ವಕ್ಷೇತ್ರವನ್ನು ಕಳ್ಕೊಂಡು ಕೆಳ ಕ್ಷೇತ್ರಕ್ಕೆ ದಾರ್ತಾ ಉಂಟು. ಕಾರಣ ಏನಿಲ್ಲ, ಬಂದವಳೆ ಅದೊಂದು ಆಗುವುದಿಲ್ಲ. ಎಂತದ? ಏನು ವಾಂತಿ ಮಾಡಿದ್ಲು. ಏನು ಹುಳಿ ಹೆಂಡ ವಾಸ
ವಾಸನೆ ಬರ್ತಾ ಇತ್ತು. ಈ ಖಾಲಿ ದೋಸೆ ಮೇಲೆ ಸಾಂಬಾರ್ ಹಾಕಿದ್ರೆ ಹೇಗಾಗ್ತದೆ ಹಾಗಾಗಿತ್ತು. ಒಳ್ಳೆ ಉಪಮೆ ಮಾತ್ರ. ಹತ್ತಿರ ಬಹುಶಃ ನೀನೇ ಇದ್ದಿ ಕಾಣ್ತದೆ. ಹೌದು, ಅವು ವಾಂತಿ ಮಾಡಿಲ್ಲ. ಪಕ್ಕದಲ್ಲಿ ನಾಯಿ ಬಂದು ಪಚ ಪಚ ಮಾಡ್ಲಿಕ್ಕೆ ಶುರು ಆಯ್ತು. ಅಷ್ಟೊತ್ತಿಗೆ ಪುನಃ ಉಳಿಯಿದ್ರು. ಪುನಃ ಈ ಹಲಸಿನಕಾಯಿ ತಿಂದ ನಾಯಿ ವಾಂತಿ ಸಾಕ ಹಾಗೆ ವಾಂತಿ ಮಾಡ್ಲಿ ಪ್ರಾಣ ಟುಯ್ ಆಡ್ತಾ ಇತ್ತು. ಆಗ್ಲೇ ಲೆಕ್ಕ ಇದ್ದವಳು ಸರಿ ಕುಡ್ದಿದ್ದಾಳೆ ಅಂತೇಳಿ ಅದ್ರಲ್ಲಿ ನಾನು ಲೆಕ್ಕ ಹಾಕಿದ್ದೇನೆ. ಗಂಡಸರು ಎಷ್ಟೇ ಕುಡಿದ್ರು ನೇರವಾಗಿ ಮನೆಗೆ ಬರ್ತಾರೆ, ಹೆಂಗಸರು ಕುಡಿದ್ರೆ ದಾರಿ ಬದಿಯಲ್ಲಿ ಬೀಳ್ತಾರೆ ಎನ್ನುವುದಕ್ಕೆ ಅದೊಂದು ಸಾಕ್ಷಿ. ಹೌದು, ವಿಷಯ ಹೌದು. ಹಾಲು ಮೊಸರನ್ನು ಮಾರಾಟ ಮಾಡಿ ಹೆಚ್ಚಿನ ಲಾಭದಲ್ಲಿ ಕುಡ್ಕೊಂಡು ಬರ್ತಾರೆ ಅವರು. ವೇಗವಾಗಿ ಹೋಗುವಂತಹ ಒಂದು ವಾಹನಕ್ಕೆ ಕಡಿವಾಣ ಬಿರಿಬೇಕು. ಇಲ್ಲ ಇದ್ರೆ ಅಪಘಾತ ಆಗುತ್ತೆ. ಅಪಘಾತ ಇವರು ಇದೇ ರೀತಿಯಾಗಿ ಮುಂದುವರಿದ್ರೆ ಪರಿಣಾಮದಲ್ಲಿ ಬಹಳ ಕಷ್ಟವನ್ನು ನಮ್ಮ ಗೋಕುಲದಲ್ಲಿ ಏನು ಸಿಗದ ಹಾಗೆ ಆಗ್ತದೆ. ಹಾಗಿದ್ರೆ ಇವತ್ತೊಂದು ಕೆಲಸ ಮಾಡು. ಏನು? ಆಯ್ತು, ನಾನದು ತಯಾರಿದ್ದೇನೆ. ಹೋಗುವಾಗ ಮೊಸರ ತಕ್ಕೊಳ್ಳಿರವ್ವ ಮಾನಿನಿಯರು, ಮೊಸರ ತಕ್ಕೊಳ್ಳಿರವ್ವ ಅಮ್ಮ. ಮೊಸರ ತಕ್ಕೊಳ್ಳಿರವ್ವ, ಮೊಸರ ತಕ್ಕೊಳ್ಳಿರವ್ವ ಮಾನಿನಿಯರು, ಮಾನಿನಿಯರು, ಮೊಸರ ತಕ್ಕೊಳ್ಳಿರವ್ವ, ಮೊಸರ ತಕ್ಕೊಳ್ಳಿರವ್ವ. ಪಶುಗಳನ್ನೇ ಕರೆದು ಪಶುಗಳನ್ನೇ ಕರೆದು ಕರೆದು ಹಾಲಿಗೆ ಹೆಪ್ಪನಿಕ್ಕಿದ, ಹಾಲಿಗೆ ಹೆಪ್ಪನಿಕ್ಕಿದ ಅಚ್ಚ ಹೊಸಕೆನೆ, ಅಚ್ಚ ಹೊಸಕೆನೆ. ಪಶುಗಳನ್ನೇ ಕರೆದ ಹಾಲಿಗೆ ಹೆಪ್ಪನಿಕ್ಕಿದ ಅಚ್ಚ ಹೊಸಕೆನೆ. ಮೊಸರ ತಕ್ಕೊಳ್ಳಿರವ್ವ ಮಾನಿನಿಯರು, ಮೊಸರ ತಕ್ಕೊಳ್ಳಿರವ್ವ. ನಾವು ಮಾರಾಟ ಮಾಡುವಂತಹ ರೊಕ್ಕ ಇವರಿಗೆಲ್ಲ ಹೆಚ್ಚಾಗಿ ಹೋಯ್ತಂತೆ.
ಅಲ್ವಾ? ಅಂಗಳನ್ನೆಲ್ಲ ಸಾರಿಸಬೇಕು, ಹಟ್ಟಿಗೆ ಹೋಗಬೇಕು, ಹುಲ್ಲು ಹಾಕಬೇಕು ಅಲ್ವಾ? ಹಾಲು ಕರಿಬೇಕು, ಬಿಸಿ ಮಾಡಬೇಕು, ಅಷ್ಟೇ ಅಲ್ಲ ಹೆಪ್ಪನ್ನು ತೆಗಿಬೇಕು, ಭಾಂಡಕ್ಕೆ ತುಂಬಿಸಬೇಕು. ಮತ್ತೆ ನಮ್ಮಂತಹ ಪದಾರ್ಥವನ್ನು ಹಿಡಿದುಕೊಂಡು ಬಂದು ಸಂತೆಯಲ್ಲಿ ಕುಳಿತುಕೊಂಡು ಮಾರಾಟ ಮಾಡಬೇಕು. ಇವರಿಗೆ ಏನು ಗೊತ್ತು ನಮ್ಮ ಹೇಳುವುದಕ್ಕೆ ಸುಲಭ. ಹೌದಪ್ಪ, ಯಾರು ಬರ್ತಾ ಇಲ್ಲ ಗಂಗಮ್ಮ. ಯಾರು ಬರುವುದಿಲ್ಲ ಎನ್ನುವ ಕಾರಣಕ್ಕೆ ನಮಗೆ ಇಲ್ಲಿ ವ್ಯಾಪಾರ ಆಗುವುದಿಲ್ಲ ಅಂತ ಆಯ್ತು. ನಂದಗೋಕುಲದೊಳು ಅನುದಿನ ಕಾಯಕ ಅಂದದಿ ಪೂರೈಸುತ್ತ ಆ ಅನುದಿನ ಕಾಯಕ ಅಂದದಿ ಪೂರೈಸುತ್ತ ನಮ್ಮ ಕಾಯಕ ಅಂದದಿ ಪೂರೈಸುತ್ತ ಮಂದಹಾಸವ ಬೀರಿ ಮಂದಹಾಸವ ಬೀರಿ ತುಂಬಿದ ಗೊಡದಲ್ಲಿ ಮಂದಹಾಸವ ಬೀರಿ ತುಂಬಿದ ನಂದ ಮಂದಹಾಸವ ಬೀರಿ ಮಂದಹಾಸವ ಬೀರಿ ತುಂಬಿದ ಗೊಡದಲ್ಲಿ ತುಂಬಿಸಿ ಪರಿಕರವ ತುಂಬಿಸಿ ಪರಿಕರವ ಪರಿಕರವ ತುಂಬಿಸಿ ಪರಿಕರವ ನಂದ ಹಸವ ಬೀರಿ ತುಂಬಿದ ಕೊಡದಲ್ಲಿ ತುಂಬಿಸಿ ಪರಿಕರವ ನಂದ ಗೋಕುಲದೊಳು ಅನುದಿನ ಕಾಯಕ ಅಂದದಿ ಪೂರೈಸುತ್ತ ಕಾಯಕ ಅಂದದಿ ಪೂರೈಸುತ್ತ ಮಂದಗಾತವ ಬೀರಿ ತುಂಬಿದ ಕೊಡದಲ್ಲಿ ತುಂಬಿಸಿ ಪರಿಕರವ ಇರೋರು ಯಾರು ಹೇಳು? ಏನೇ ಇಲ್ಲೆಲ್ಲ ಯಾರು ಇರೋದು? ಯಾರಿದ್ದಾರೆ? ಹೌದು, ಬಡವರೇ ಇರುವುದು. ಇಲ್ಲಿ ತೆಗೆದುಕೊಳ್ತಾರಾ? ಆ ಶ್ರೀಮಂತರಿರುವ ಕಡೆಗೆ ನಾವು ಹೋಗ್ಬೇಕು. ಅದು ಎಲ್ಲಿ? ನಂದನ ಕೇರಿಗೆ ಹೋಗಬೇಕು. ಅಲ್ವೇನೆ? ಅಲ್ಲಿಗೆ ಹೋದ್ರೇನು ಪದಾರ್ಥವನ್ನು ತಗೊಳ್ಳುತ್ತಾರೆ ಅಲ್ವಾ? ಬೇಕಾದಷ್ಟು ಪದಾರ್ಥವನ್ನು ತೆಗೆದುಕೊಂಡು ತಿಂದುಕೊಂಡು ಮೈಯನ್ನೆಲ್ಲ ದಷ್ಟಪುಷ್ಟವಾಗಿ ಬೆಳೆಸ್ತಾರೆ. ಬೇಕಾದಷ್ಟು ಕೊಡ್ತಾರೆ ಅಲ್ವಾ? ತಡ ಯಾಕೆ? ಮತ್ತೆ ಯಾಕೆ ತಡ ಮಾಡೋದು? ಹೋಗೋಣ, ಹೋಗುವ. ಯಾರಿಗೆ ಬೇಕು ಬೆಣ್ಣೆ? ಬೆಣ್ಣೆ
ಏನಾಯ್ತು ಈಗ ಏನಾಯ್ತು ಎಂತಹ ಸ್ವರ ಅದು ಕತ್ತರಿಸ್ಬಿಡ್ತೀನಿ. ದಪ್ಪುಂಡ್ರೆ ಎಲ್ಲವ ನೀನು ಏನ್ ಮಾತಾಡಕತ್ತೀಯ? ಏನ ಸಲುಗೆ ನಿನಗೆ ಅಬ್ಬಬ್ಬಬ್ಬಬ್ಬಬ್ಬ. ಯಾರು ಅಪ್ಪ ಯಾರು? ಹಾಗಲ್ವ ನಿಮ್ಮನ್ನು ಕರೆದದ್ದು ನಿಮ್ಗೊಂದು ಚಟವೇ ಏನು? ತಾಗಿಸಿಕೊಳ್ಳುವ ಚಟವೇ ಅಲ್ವಾ? ಯಾರು ಹೇಳಿದ್ದು? ಮತ್ತೆ ನಾವು ತಾಗಿದ್ದಲ್ಲ, ಮತ್ತೆ? ನಿಮಗೆ ತಾಗಿಸಿಕೊಳ್ಳುವ ಚಟ ಜೋರುಂಟು ಈಗ. ಅದು ಹೇಗದು ಹೇಗೆ ಅದು? ಈಗ ನಾನು ಕೃಷ್ಣಯ್ಯನು ಪರಸ್ಪರ ಮುಖ ನೋಡಿಕೊಂಡು ಬರುದು. ನಮ್ಮೊಂದು ಕ್ರಮ ಉಂಟು, ಯಾವಾಗಲೂ ಮುಖ ಮುಖ ನೋಡಿ. ಏನ್ ಕೃಷ್ಣಯ್ಯ? ಮತ್ತೆ ಹೇಗಿದ್ಯಾ? ಹೇಗೆ ಸೌಖ್ಯವ? ದೂರ ಸಕ ಸಾಕಿಗೆ ಅಂತರ ಬೇಕು. ಹಾಗೆ ದೂರ ಅಲ್ಲ, ದೂರ ಅಂತ ಹೇಳಿದ್ರೆ ಆ ರೀತಿ ಹಾಗಲ್ಲ. ಮತ್ತೆ ನಮಗಿಂತ ದೂರ ಅಂತರ. ನಾವೀಗ ಅಂತರವನ್ನು ಕಾದಿರಿಸಿಕೊಂಡೇ ವ್ಯವಹಾರ ನಮ್ದು. ಈಗ ನೋಡು, ಕೃಷ್ಣಯ್ಯನು ನಾನು ಮುಖ ಮುಖ ನೋಡಿಕೊಂಡು ಬರುವಾಗ ನೀವು ಆ ಕಡೆಯಿಂದ ಬರ್ತಾ ಇದ್ದಳು. ನಮಗೆ ಹಿಂದಿನಿಂದ ಕಣ್ಣು ಇಲ್ಲ, ಆ ಕಡೆಯಿಂದ ಬರುವಂತ ನಿಮಗೆ ಕಣ್ಣು ಕಾಣ್ತದೆ ನಾವು ಯಾರು ಬರ್ತೀವಿ ಅಂತೇಳಿ. ನಮ್ಮನ್ನು ನೋಡಿಯೂ ನೀವು ತಾಗಿದ್ದೀರಿ ಅಂತ ಹೇಳಿದ್ರೆ ನಿಮಗೆ ತಾಗಿಸಿಕೊಳ್ಳುವ ಈಗ ಜೋರು ಹವ್ಯಾಸ ಉಂಟು ಅಂತ ಲೆಕ್ಕ. ನಿಮಗೆ ದೇವರು ಎರಡೇ ಕಣ್ಣು ಕೊಟ್ಟದ್ದು ಹೌದು ಅಂತಾದ್ರೆ ನಮಗೇನು 4 ಕಣ್ಣು ಕೊಟ್ಟಿದ್ದಾರಾ? ಆ ಕಡೆಯಿಂದ ಬರುವ ನಿಮಗೆ ಕಾಣುವುದಿಲ್ವಾ? ನಮಗೂ ಕಾಣುವುದಿಲ್ಲ. ನಾವು ಕೂಡ ಯಾವುದೋ ಒಂದು ಗಮನವನ್ನು ನೋಡು, ನನಗೀಗ ಅವ್ರು ಕಾಣ್ತಾರೆ, ನೀನ್ ಕಾಣ್ತೀಯಾ? ಸರಿ ಆಯ್ತಾ? ಈಗ ಹಾಗಾದ್ರೆ ಕೆಲಸ ಮಾಡಿ, ಹಿಂದೆ ಒಂದು ಕಣ್ಣು ಬೇಕು ಅಂತ ಹೇಳಿ ಬ್ರಹ್ಮನಿಗೆ ಒಂದು ಪತ್ರ ಬರೀ. ನೀನೇ ಬರ್ದು ಹಾಕಬೇಕಿದ್ರೆ ಈಗ ಬರ್ದು ಹಾಕುದು ಬೇಡ, ಈಗ ಅವನೇ ನೇರವಾಗಿ ಕಳಿಸ್ತಾನೆ. ಅಮ್ಮನ ತಪ್ಪಲ್ಲ, ನಿಮ್ಮನ್ನು ತಿರುಗಾಡುವುದಕ್ಕೆ ಬಿಟ್ಟಿದ್ದಾರಲ್ಲ, ನಿಮ್ಮ ಅಪ್ಪ ಅಮ್ಮನ ತಪ್ಪು. ಅಲ್ಲ ನೀವು ಹೊರಟದಿಲ್ಲಿಗೆ? ನಾವೆಲ್ಲ ಸಂತೆಗೆ ಹೊರಟದ್ದು. ಓ, ಇದೆಲ್ಲ ಸಂತೆದ್ದ? ಕತ್ತರಿಸ್ಬಿಡ್ತೀನಿ. ತಪ್ಕೊಂಡ್ರು ಏನು ಮತ್ತೆ? ಏ ವಿಜಯ, ಸಲುಗೆಯ ನಿನಗೆ? ಇದು ನೋವು ಆಗ್ತದೆ, ಅದು ನೋವು ಆಗುದಿಲ್ಲಲ್ಲ. ಅದು ಮೃದು ಹಸ್ತ ಅಲ್ಲ. ಹೌದಾ? ನಮ್ಮನ್ನು ತೋರಿಸಿ ಸಂತೆಗೆ ಎಂಬುದಾಗಿ ಹೇಳ್ತೀಯ? ಅಲ್ಲ, ಇದೆಲ್ಲ ನೀವು ಹೋಗದಿದ್ರೆ ಸಂತೆ ನಡೀತದ? ನೀವು ಹೋದ್ಮೇಲೆಯೇ ಸಂತೆ ನಡೆಯುದಲ್ವಾ? ಹಾಗಾಗಿ ಇದೆಲ್ಲ ಸಂತೆದ್ದ ಅಂತ ಹೇಳಿದ್ದು. ಹಾಗೆ ಕೇಳಿ ಸಂತೆಗೆ ಯಾಕೆ ಹೋಗಿ? ನಾವು ವ್ಯಾಪಾರಕ್ಕೆ. ಓ, ಇದೆಲ್ಲ ವ್ಯಾಪಾರ. ತಪ್ಕೊಂಡ್ರು ಮುಗಿಸ್ಲಿಕ್ಕಿಲ್ಲ ಅಲ್ಲ. ಅಂದ್ರೆ ಇದೆಲ್ಲ ವ್ಯಾಪಾರ, ನಿಮ್ಮ ಕೈಯಲ್ಲಿರುವ ಸಾಮಗ್ರಿಗಳೆಲ್ಲ ವ್ಯಾಪಾರದ ಅಂತ. ಸಂತೆ ನಡೆಯುವುದು ನಿಮ್ಮಿಂದ, ವ್ಯಾಪಾರ ಆಗುವುದು ನಿಮ್ಮಿಂದ. ಅಂದ್ರೆ ಯಾವ್ದಲ್ಲಿ ಯಾರ ಹತ್ರ ಏನೆಲ್ಲ ಉಂಟು ಎಲ್ಲ ಬೇಕು ನಮ್ಗೆ. ವ್ಯಾಪಾರಕ್ಕೆ ಹೋಗುದು, ಸಂತೆಗೆ ಹೋಗುದು. ಕೊಟ್ಟು ಹೋಗೆಲ್ಲ ಸುಂಕವ ಕೊಡಿ, ಕೊಟ್ಟು ಹೋಗೆಲ್ಲ ಸುಂಕವ, ಚೆನ್ನ ಸುಂಕವ ಆ ಕೊಟ್ಟು ಹೋಗೆನ್ನ ಸುಂಕವ, ಕೊಟ್ಟು ಹೋಗೆನ್ನ ಸುಂಕವ, ಕೊಟ್ಟು ಹೋಗೆನ್ನ ಸುಂಕವ. ಕಣ್ಣು ಬಿಟ್ಟರೆ ಅಂಜುವನಲ್ಲ, ಕಣ್ಣು ಬಿಟ್ಟರೆ ಅಂಜುವನಲ್ಲ. ಓ ದಿಟ್ಟೆ ಹೆಂಗಳೀರ, ದಿಟ್ಟೆ ಹೆಂಗಳೀರ, ದಿಟ್ಟೆ ಹೆಂಗಳಿರ.
ಗಳಿರ ದಿಟ್ಟೆಗೆ ಗಳಿರ ಕೊಡಿ 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 ಅಂತ ನಮಗೆ ಕೊಡ್ಬೇಕು ಯಾರಾದ್ರೂ ಈಗ. ಇಲ್ಲಿ ಬನ್ನಿ. ಕೊಡಿಯ ಕಡೆ ಮುಂದೆ ಬಾ. ಏನು ಕೊಡಿ? ಅಂತರ ದೂರ ದೂರ. ನಾವು ಹೆಣ್ಮಕ್ಕಳು. ಹೌದು. ಹೆಣ್ಮಕ್ಳು. ಈಗ ಅಂತರವನ್ನು ನೀವು ಕಾಪಾಡಿಕೊಳ್ಳಿದ್ರೆ ಇನ್ನೂ ತೊಂದರೆ ಆಗಿತ್ತು ಲೆಕ್ಕ. ವಿಜಯ ಇವಳು ಬಹಳ ಮಾತನಾಡ್ತಾಳೆ. ಹೌದೌದು. ಯಾರು? ಓ, ನಾನು ಹೇಳಿಲ್ವಾ ವಾದ್ಯಕರ ಮಗಳು ಗಿರಿಜಾ. ಒಳಗೆ ಹೋಗಿ. ಏನದು? ಏನಿಲ್ಲ, ಆವತ್ತು ದಾರಿ ಬದಿಯಲ್ಲಿ ಹಸಿರಿನದಿಂದ ನಾಯಿ ವಾಂತಿ ಮಾಡಿದಾಗ ನನಗೆ ಅಂತದ್ದೆಲ್ಲ ನೆನಪಿಲ್ಲ. ನೆನಪಿರುವುದು ಹೇಗೆ? ಆಗ ಸ್ಥಿತಿ ಹಾಗಿತ್ತಲ್ಲ. ಈಗ ಇಷ್ಟಾದ್ರೂ ನೆನಪುಂಟಲ್ಲ, ನೆನಪಿಲ್ಲ ಅಂತ ಹೇಳೋದಕ್ಕಾದ್ರೂ ನೆನಪುಂಟಲ್ಲ, ಸಾಕು. ಇಲ್ಲಿ ಬನ್ನಿ. ಏನು? ನಾನು ಕೊಡಿ ಅಂತ ಹೇಳಿದ್ದು ಯಾವುದನ್ನು? ಯಾವುದನ್ನು? ಸುಂಕ. ಸುಂಕ ಅಬ್ಬ ಸುಂಕ ಗಿಂಕ ಅಂದ್ರೆ ನಿನ್ನ ಟೊಂಕ ಮುರ್ದಾನ. ಯಬ್ಬ. ಅಲ್ಲ, ಇನ್ನೊಮ್ಮೆ ಹೇಳು. ಸುಂಕ ಗಿಂಕ ಅಂದ್ರೆ ನಿನ್ನ ಟೊಂಕ ಮುರ್ದೇನು. ನಿನ್ನ ಸ್ವರ ಹೀಗೆ ಸ್ವರದ ನಿಜವಾದ ಸ್ವರದಲ್ಲಿ ಹೇಳು. ಏನು? ಸುಂಕ ಸುಂಕ ಗಿಂಕ ಅಂದ್ರೆ ಟೊಂಕ ಮುರ್ದೇನು. ಇದು ಇದು ಅಲ್ಲಿಂದ ನೇರ ಇಲ್ಲಿಗೆ ಬಂದದ್ದು ಸುಂಕ. ಸುಂಕ ಅಲ್ಲ, ನಾವು ಸುಂಕ ಸುಂಕ ಅಂತ ಹೇಳುವಾಗ ಅವ್ರಿಗೆ ಯಾಕೆ ಸಂಕಟ ಆಗುದು? ಅದು ಆಗದೆ ಇರ್ತದ. ಇಷ್ಟು ಸಮಯ ಇಲ್ಲದ್ದು ಈಗ. ನಾವು ಸುಂಕ ಕೇಳೋದಕ್ಕೆ ಬಲವಾದಂತಹ ಉದ್ದೇಶ ಉಂಟು. ಯಾಕೆ ಸುಂಕ ಕೇಳ್ತಾ ಇಲ್ಲ? ನಾವು ಈ ಸಲ ಹೊಸ ಹೊಸ ಒಂದು ಕ್ರಮವನ್ನು ಜಾರಿಗೆ ಹೊಸ ತಂದಿದ್ದೇವೆ. ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಹೊಸ ಹೊಸ ಯೋಜನೆಗಳು. ಯೋಜನೆ? ಹೌದು. ಈ ರೀತಿ ಆಗಬೇಕು ಅಂತ ಉದ್ದೇಶ ಉಂಟು. ಹಾಗೆ ಅದೇ ರೀತಿ ಆಗಬೇಕು ಅಂದ್ರೆ ಸಹಕಾರ ಬೇಕು ನಿಮ್ಮದು. ಖಂಡಿತ ನಮ್ಮಿಂದ. ನಮ್ದು ಸಾಕು. ನಿಮ್ಮ ಸುಂಕ ಬೇಕು. ಹೌದು. ಯಾವುದೆಲ್ಲ ಯೋಜನೆ ವಿಜಯ? ಯಾವುದು? ಹಾ. ನಾವು ನಿಮ್ಮ ಸುಂಕದಿಂದ ಅಲ್ಲಿ ಮೊನ್ನೆ ಮಲಗೆ ಇಡೀ ಕೊಚ್ಕೊಂಡು ಹೋಗಿದೆ, ದಾರಿಯೇ ಇಲ್ಲ. ಅದಕ್ಕೊಂದು ಸಂಕ ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಅವು ಯಾಕಂದ್ರೆ ನೀವು ರಾತ್ರಿ ಎಲ್ಲ ಹೋಗುವಾಗ ಮೊನ್ನೆ ನಾನು ಹೇಳಿದಾಗ ಹೀಗೆ ಹೋದ್ರೆ ನೆರೆಯಲ್ಲಿ ಕೊಚ್ಕೊಂಡು ಹೋಗ್ತೀರಾ. ಅದಕ್ಕೆ ನೇರ ಸಂಪರ್ಕಕ್ಕೆ ಒಂದು ಸಂಕ ಯೋಜನೆ ಎಂದು ತೀರ್ಮಾನ ಮಾಡಿದ್ದೇವೆ. ಈಗ ನಾವು ಕೊಟ್ಟಂತಹ ಸುಂಕದಲ್ಲಿ ನೀವು ಸಂಕವನ್ನು ಕಟ್ತೀರಿ. ಅದರಲ್ಲಿ ಸ್ವಲ್ಪ ಉಳಿದ್ರೆ ಅದರಲ್ಲೇ ಸ್ವಲ್ಪ ಉಳಿದ್ರೆ ಪಕ್ಕದಲ್ಲೇ ಒಂದು ಮಹಿಳಾ ಮಂಡಲ ಸ್ಥಾಪನೆ ಮಾಡಬೇಕಂತಿದ್ದೇವೆ. ಅದ್ಯಾಕೆ? ಅದು ಬೇಕು. ಯಾಕಂದ್ರೆ ಮಹಿಳೆಯರು ಬೇರೆಲ್ಲಿಯೂ ಹೋಗುದು ಬೇಡ, ಅಲ್ಲೇ ಒಂದು ವ್ಯವಹಾರ ಮುಗಿಸ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಮಾತುಕತೆ ಹೀಗೆ ಅಲ್ಲ. ಅದರಲ್ಲಿ ಒಂದು ಮಹಿಳಾ ಮಂಡಲ, ಅದರಲ್ಲೂ ಸ್ವಲ್ಪ ಉಳಿದ್ರೆ ಅದರಲ್ಲಿ ಸ್ವಲ್ಪ ಉಳಿದ್ರೆ ಪಕ್ಕದಲ್ಲಿ ಒಂದು ಯುವಕ ಮಂಡಲ. ಅದ್ಯಾಕ? ಅದ್ಯಾಕೆ? ಅದು ಬೇಕಲ್ಲ. ಅದ್ಯಾಕೆ? ಈಗ ಆಚೆಯಿಂದ ಯುವಕ ಮಂಡಲ, ಈಚೆಯಿಂದ ಯುವತಿ ಮಂಡಲ ಇದ್ರೆ ಒಂದೇ ಇದ್ರೆ ಸಾಕಾಗುದು. ಇಲ್ಲ ಇಲ್ಲ, ಈ ಹುಡುಗರು ಬೇರೆ ಎಲ್ಲಿಯೂ ತಿರುಗಾಟ ಮಾಡುದಿಲ್ಲ, ಅಲ್ಲೇ ಇರ್ತದೆ, ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರ್ತಾರೆ. ಹಾಗೆ. ಈಗ ಯುವಕ ಮಂಡಲ ಯುವತಿ ಮಂಡಲ ಆಯ್ತು, ಅಲ್ಲಿಗೆ ಮುಗೀತಾ? ಪಕ್ಕದಲ್ಲೇ ಒಂದು ಶಿಶು ಸಂಹಾರ ಕೇಂದ್ರ. ಇದನ್ನು ಸಂಹಾರ ಮಾಡಬೇಕು ಮೊದಲು. ಸಂರಕ್ಷಣಾ ಕೇಂದ್ರ, ವಿಹಾರ ಕೇಂದ್ರ. ಶಿಶು ಸಂರಕ್ಷಣಾ ಕೇಂದ್ರ, ಶಿಶು ವಿಹಾರ ಕೇಂದ್ರ. ಹೌದೇನೋ? ಅದರಲ್ಲಿಯೂ ಸ್ವಲ್ಪ ಉಳಿದ್ರೆ ಸಾರ್ವಜನಿಕ ತಂಗಿದಾಣದ ವ್ಯವಸ್ಥೆ. ಹೌದಾ? ಈಗ ನಿನಗೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ನೀನೀಗ ಯುವಕ ಮಂಡಲ ಯುವತಿ ಮಂಡಲ ಹೇಳಿದ್ದೇನೋ ಸರಿ, ಮಧ್ಯದಲ್ಲಿ ಶಿಶು ಸಂರಕ್ಷಣಾ ಕೇಂದ್ರ ಯಾಕೆ? ಯಾಕೆ? ಅದು ಬೇಕು. ಮತ್ತೆ ಮಕ್ಕಳನ್ನ ಎಲ್ಲಿ ತಗೊಂಡು ಹೋಗುದು? ಮತ್ತೆ ಮಕ್ಕಳನ್ನ ಎಲ್ಲಿ ತಗೊಂಡು ಹೋಗುದು? ಯಾರ ಮಕ್ಕಳು? ಯಾರ ಮಕ್ಕಳಾದ್ರೆ ತಗೊಂಡು ಹೋಗುದು ಎಲ್ಲಿ? ಮತ್ತೆ ಅಲ್ಲೇ ಎಲ್ಲ ವ್ಯವಸ್ಥೆ. ಯಾರು ಹೇಳಬಾರ್ದಲ್ಲ, ಅದೊಂದು ಮಾಡಿದ್ವಿ. ವಿಹಾರ ಕೇಂದ್ರ ಒಂದು ಇಲ್ಲ ಅಂತ. ನಮ್ಮ ಯೋಜನೆ ಅದೆಲ್ಲ ಉಂಟು. ಮತ್ತೆ ಎಂತದು? ತಂಗಿದಾಣ. ತಂಗಿದಾಣ. ತಂಗಿದಾಣ ಅಲ್ಲ, ತಂಗುದಾಣ. ಅದರಲ್ಲಿ ಉಳಿದ್ರೆ ಸಾರ್ವಜನಿಕ ನೀರಿನ ವ್ಯವಸ್ಥೆ. ಈಗ ಬಾವಿಯಲ್ಲಿ ನಿಮ್ಮಲ್ಲಿ ಒಂದು ಎಷ್ಟು ಒಳ್ಳೆ ಹೊಂದಾಣಿಕೆ. ಯಾರಿಗೆ? ಅವ್ರು ತಪ್ಪಿದೆ ಸರಿ ಮಾಡ್ಲಿಕ್ಕೆ ಮಟ್ಟಿ ಮಡಿಯ ಮೊಟ್ಟಾಳ ಎಲ್ಲ ಇವಳ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಮ್ಮಂದ್ರಿ ಎಲ್ಲ ಇಲ್ಲಿ ಹೀಗೆಂದ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಆದ್ದರಿಂದ ಕೊಡಿ 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 ಕೊಡಿ. ಏ ಕೃಷ್ಣಯ್ಯ, ಸುಂಕ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ. ಸುಂಕದ ನಿಜವೇನು ಪೇಳು, ನಿಜವೇನು ಪೇಳು ಕೃಷ್ಣಯ್ಯ.
ನಿನ್ನ ಅಂಕೆಗೆ ನಾವಂಜುವವರಲ್ಲ, ಅಂಜುವವರಲ್ಲ, ಅಂಜುವವರಲ್ಲ ಕೇಳು. ನಿಜವೇನು ಸುಂಕದ ನಿಜವೇನು ಹೇಳು, ನಿನ್ನ ಅಂಕೆ ಅವರೆಲ್ಲ ಕೇಳು. ನಿಜವೇನು ಬೇಡು ದಾರಿ ಮಧ್ಯದಲ್ಲಿ ಬಂದು ನಮ್ಮನ್ನು ತಡೆದು ನಿಲ್ಲಿಸಿ ಕೊಡಿ 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 ಸುಂಕ ಕೊಡಿ ಎನ್ನುವ ಹಾಗೆ ಕೇಳ್ತಾ ಇದೆಯಲ್ಲ. ಹೌದು, ಸುಂಕವನ್ನು ಕೊಡುವುದಕ್ಕೆ ನಾವೇನು ವ್ಯಾಪಾರ ಮಾಡುವುದು ಸುಮ್ಮನೆ ಅಂತ ಭಾವಿಸಿದ್ಯಾ? ವ್ಯಾಪಾರ ಮಾಡಬೇಕು ಅಂತಾದ್ರೆ ಅದಕ್ಕೆ ಎಷ್ಟು ಕಷ್ಟ ಉಂಟು. ಆ ಗೋವುಗಳನ್ನು ಪಾಲಿಸುವುದಕ್ಕೆ ಎಷ್ಟು ಕಷ್ಟ ಉಂಟು. ಅದನ್ನು ವ್ಯಾಪಾರ ಮಾಡುವುದಕ್ಕೆ ಅದು ಕೂಡ ಸರಿಯಾದ ಗಿರಾಕಿಗಳಿಲ್ಲ. ಹೌದಾ? ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ಬಹಳ ತೊಂದರೆ ಆಯ್ತು. ಅದರಲ್ಲಿ ಉಳಿದಂತಹ ಹಣವನ್ನು ಅಥವಾ ವಿತ್ತವನ್ನು ನಿಮಗೆ ಕೊಡಬೇಕು ಅಂತಾದ್ರೆ ನಾವೇನು ಹೆದರ್ತೇವೆ ಅಂತ ಭಾವಿಸಬೇಡ. ತೆರಿಗೆ ಚೆರಿಗೆ ತೆರಿಗೆ ತೆರಿಗೆ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ. ಬೇಕಾದ್ದು ಯಾವುದಕ್ಕೆ? ನಾವು ಮಾರಾಟ ಮಾಡುವಂತಹ ಪದಾರ್ಥಕ್ಕೆ. ಅಷ್ಟು ಸಾಕಾಗುವುದಿಲ್ಲ ಎನ್ನುವ ಹಾಗೆ ಭಾವಿಸಿ ಮತ್ತೆ ನೀನು ಸುಂಕ ಸುಂಕ ಎನ್ನುವ ಹಾಗೆ ಕೇಳ್ತಾ ಇದ್ದಿ ಅಂತಾದ್ರೆ ಈ ಸುಂಕದ ನಿಜ ಏನು ಅಂದ್ರೆ ಇದರ ಪೂರ್ಣವಾದಂತಹ ವಿಚಾರ ನನಗೆ ಬೇಕು. ಯಾವುದು? ಕೇವಲ ಈಗ ಒಂದು ಸುಂಕ ಎನ್ನುವ ಹಾಗೆ ನಿಗದಿಪಡಿಸಿದ್ರೆ ಎಲ್ಲವರಿಗೆ ಸಾರ್ವತ್ರಿಕವಾಗಿ ಸುಂಕವ ಅಥವಾ ಕೆಲವರಿಗೆ ಬೇರೆ ಬೇರೆಯಾದಂತಹ ಸುಂಕವ, ಯಾವುದಕ್ಕೆ ಯಾವ ರೀತಿಯಾಗಿ ಎನ್ನುವುದು ಸ್ಪಷ್ಟವಾಗಿ ಹೇಳಬೇಕು. ಮತ್ತೆ ನಾನು ದೊಡ್ಡವ, ನನ್ನ ಕಣ್ಣು ದೊಡ್ಡದು ಮಾಡ್ತೇನೆ ಎನ್ನುವ ಹಾಗೆ ನಮ್ಮಲ್ಲೆಲ್ಲ ಆಟ ಆಡುವುದಕ್ಕೆ ಬಂದ್ರೆ ನಾವು ಅಂತವ್ರೇನೋ ಅಲ್ಲ. ನಾವು ಅದಕ್ಕೆಲ್ಲ ಹೆದರುವುದಿಲ್ಲ. ನಮ್ಮ ಕಣ್ಣು ಎಷ್ಟು ದೊಡ್ಡದಾಗ್ತದೆ ಗೊತ್ತುಂಟಾ? ಸುಟ್ಟು ನಿಮ್ಮ ಗಂಡ ಬಿಟ್ಟ ಗಂಜಿ ಉಣ್ಣುವರು ನಾವಲ್ಲ. ಗಂಡ ಬಿಟ್ಟ ಗಂಜಿ ಅಲ್ಲ, ಕಣ್ಣ ಬಿಟ್ಟ ರಂಜುವವರಲ್ಲ ನಾವು. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ಈ ಸುಂಕದ ಕ್ರಮ ಹೇಗೆ, ಇದರ ವ್ಯವಹಾರಗಳು ಹೇಗೆ ಸ್ಪಷ್ಟವಾಗಿ ತಿಳಿಸಬಹುದಾ? ಇವರಲ್ಲಿ ಪದಾರ್ಥ ಎಲ್ಲ ಒಂದೇ ತರ ಇಲ್ಲ. ಎಲ್ಲ ಒಂದೇ ತರ ಇಲ್ಲ. ಬೇರೆ ಬೇರೆ ಪದಾರ್ಥ ಬೇರೆ ಬೇರೆ ಉಂಟು. ಕೆಲವು ಉದ್ದ ಉಂಟು, ಕೆಲವು ಅಗ ಉಂಟು, ಕೆಲವು ತೆಳ್ಳಗೆ ಉಂಟು, ಕೆಲವು ಬೆಳ್ಳಗೆ ಉಂಟು, ಕೆಲವು ಉರುಟುಂಟು. ಈಗ ಅಲ್ಲ ನೀನೇನ್ ಮಾಡಿದ್ದು? ಆ ರೀತಿ ಮುಟ್ಟಿದ್ರೆ ಸಾಕು. ಏನಾಗ್ತದೆ? ನಿನ್ನ ಕೈಯ ಆಗಬೇಕಂತಲೇ ಮುಟ್ಟಿದ್ದು. ನಿನ್ನ ಕೈ ಅಂತ ಹೇಳಿದ್ರೆ ಹೊಸ ಮನೆ ಅಂಗಳಕ್ಕೆ ಹೊಡೆಯುವ ಪೆಟ್ಟು ಮನೆ ತರ ಉಂಟಲ್ಲ, ನಿಮಗೆ ತಾಗಿತ್ತಲ್ವಾ? ಏನಂತ ಭಾವಿಸಿದ್ಯಾ? ಏನಿಲ್ಲ. ನಮ್ಮ ಕಡೆಗೆ ಕೈಯನ್ನು ತೋರಿಸಿ ಕೆಲವು ಉದ್ದ, ಕೆಲವು ದಪ್ಪ, ಕೆಲವು ತೆಳ್ಳಗೆ, ಕೆಲವು ಬೆಳ್ಳಗೆ, ಕೆಲವು ಉದ್ದ, ಕೆಲವು ಕರ್ರಗೆ. ಕರ್ರಗೆ ನೀನು, ಕೆಲವು ನಾನು ನೋಡು ಇಷ್ಟು ಬೆಳ್ಳಗೆ. ಸ್ವಲ್ಪ ಹೊತ್ತು ಹೋಗ್ಬೇಕು. ನೀವು ಬೇಸರ ಮಾಡಿಕೊಳ್ಳುವುದಕ್ಕೆ ಏನ್ ಕೃಷ್ಣಯ್ಯ? ನಿಮ್ಮ ಪದಾರ್ಥವನ್ನು ನೋಡಿ ಅವನು ಹಾಗೆ ಹೇಳಿ. ಹಾಗೆ ಹೇಳುವುದಕ್ಕೆ ಏನು ಕಾರಣ ಉಂಟು. ಏನು? ಉದ್ದ ಅಂದ್ರೆ ಏನು? ಉದ್ದ ಅಂತ ಹೇಳಿದ್ರೆ ಏನು? ಉದ್ದ ಅಂತ ಹೇಳಿದ್ರೆ ಕಬ್ಬಿನ ಜಲ್ಲೆ. ಗಿಡ್ಡ ಅಂದ್ರೆ ಏನು? ಗಿಡ್ಡ ಊರಿನ ಮೆಣಸು, ಗಿಡ್ಡ ಮೆಣಸು. ಬೆಳ್ಳಗೆ ಅಂದ್ರೆ ಏನು? ಬೆಳ್ಳಗಂದ್ರೆ ಹಾಲು. ಕರ್ರಗೆ ಅಂದ್ರೆ ಏನು? ಕರ್ರಗಂದ್ರೆ ಎಣ್ಣೆ ಮಸಿ. ಅಗಲ ಅಂದ್ರೆ ಏನು? ಅಗಲಂದ್ರೆ ಚಾಪೆ. ದಪ್ಪ ಅಂದ್ರೆ ಏನು? ಮೊಸರು. ಆಯ್ತಲ್ಲ. ತೆಳ್ಳಗಂದ್ರೆ ಏನು? ಮಜ್ಜಿಗೆ. ಆಯ್ತಲ್ಲ. ನೀನು ಯಾಕೆ ಕೋಪಿಸಿ? ಹಾಗೆ ಹೇಳಿದ್ರೆ ಸಾಕಾಗುವುದಿಲ್ಲ. ಹಾಗೆ ನಮ್ಮ ಪದಾರ್ಥದಲ್ಲೂ ಕೂಡ ವ್ಯತ್ಯಾಸ ಇಲ್ಲ. ಯಾರಲ್ಲಿ ಏನೇನಿದೆ ಅನ್ನೋದು ಬೇಡ್ರೆ. ನಿನ್ನದೇನು?
ಅರ್ಥ ಇಲ್ಲದನ್ನು ನಾನು ಮಾತಾಡುವುದೇ ಇಲ್ಲ. ಏನು ಅರ್ಥ ಏನು? ಅರ್ಥ ಮಾಡುವವರಲ್ಲಿ ಮಾತ್ರ ಇರುವುದು. ಹೇಗೆ ಹೇಳು? ಸ್ವಂತದ್ದು ಅಂತೇಳಿ ನಿನ್ನ ಮನೆಯ ದನದ ಹಾಲ ಅಥವಾ ಬೇರೆಯವರಿಂದ ಹಾಲು ತಂದು ನೀರು ಮಿಶ್ರಣ ಮಾಡಿ ಕೊಡುವ ಮಾರಾಟ ಮಾಡುವುದಾ ಅಂತ ಅಲ್ಲ. ನನ್ನ ಮನೆದೇ ಸ್ವಂತ ದನದೇ ಹಾಲು. ಸ್ವಂತ ದನದ ಹಾಗಿಟ್ಟು ನೀರು ಕೂಡ ಹಾಕಿಲ್ಲ. ಹಾಗೆ ಸ್ವಂತ ಹಾಲು ದಪ್ಪ ದಪ್ಪ ಉಂಟು. ಇಲ್ಲಿ ಹಾಗೆ. ಹೌದು. ನಿನ್ನ ಹತ್ರ ಈಗ ಕಾಯಿಸ್ಕೊಂಡು ಬಂದದಷ್ಟೇ. ಈಗ ಕಾಯಿಸ್ಕೊಂಡು ಬಿಸಿ ಇತ್ತು ಬಾ. ತುಪ್ಪ ಕಾಯಿಸುವಾಗ ಬಿಸಿ ಇತ್ತು. ಯಾರು ನೀನ್ ಕಾಯಿಸಿದ್ದ ಅಮ್ಮ ಕಾಯಿಸಿಕೊಟ್ಟದ? ನಿನ್ನೆ ಕಾಯಿಸು ಒಲೆ ಇಟ್ಟದ ನಿನಗೆ? ಈಚಿನ ಮಜ್ಜಿಗೆ ತುಪ್ಪ ಎರಡು ಉಂಟಲ್ಲ ತುಪ್ಪ ಅಂತೆ. ಏನು ಬೇಡದೆಲ್ಲ ಮಾಡ್ಬೇಡ. ಅಲ್ಲಿ ಒಬ್ಬಂತ್ರ ನಾನು ತಿಂಡಿ ಇದೆ ಏನು ಅಂತ ಕೇಳಿದೆ. ಅವ ಹೇಳಿದ ತಿಂಡಿ ಉಂಟು, ಉದ್ದಿ ನೋಡಿ ಉಂಟು, ತುಪ್ಪ ದೋಸೆ ಉಂಟು. ತುಪ್ಪ ಅದಕ್ಕೆ ಬಿತ್ತು ತುಪ್ಪ. ಹಾಗೆ ಮುಂದೆ ನಂದ ಬೆಣ್ಣೆ ಬೆಣ್ಣೆ ಸಣ್ಣ ಮುದ್ದೆಯಾ ದೊಡ್ಡ ಮುದ್ದೆಯಾ? ಏನು ಏನ ಏನು ಅಸಂಬದ್ಧ? ಏನು ಏನ್ ಹೇಳ್ತಾ ಇದೀಯ? ಅಸಂಬದ್ಧ ಯಾವುದು? ನನ್ನ ಎದೆಗೆ ಕೈ ತೋರಿಸಿ ಬೆಣ್ಣೆ ಮುದ್ದೆ ಸಣ್ಣದೋ ದೊಡ್ಡದು ಕೇಳ್ತಾ ಇದೆಯಲ್ಲ. ನಾನು ಇಲ್ಲಿ ತೋರಿಸಿದ್ ನೋಡು, ನೀ ಅಲ್ಲಿ ಇಟ್ಕೊಂಡಿದ್ದೀಯಲ್ಲ. ಈಗ ಸಣ್ಣ ಮುದ್ದೆಯಾ ದೊಡ್ಡ ಮುದ್ದೆಯಾ? ಮುದ್ದೆ ಲೆಕ್ಕದಲ್ಲಿ ಮಾಡುದ, ಶೇರ್ ಲೆಕ್ಕದಲ್ಲಿ ಮಾಡುದ, ಮಣ ಲೆಕ್ಕದಲ್ಲಿ? ಮುದ್ದೆ ಲೆಕ್ಕದಲ್ಲಿ. ಹೌದು, ಮುದ್ದೆ ಲೆಕ್ಕದಲ್ಲಿ. ಆಯ್ತು, ಬೆಣ್ಣೆ ಮಣ. ಹೌದು, ಬೆಣ್ಣೆ ಬೆಳ್ಳೆಯ ಮನಗೊಂದು ತಾರ ಒಂದು ತಾರ ಮೊಸರ ಬಾಂಡಕ್ಕೆ ಮೂರು ಹೊನ್ನು ಮೊಸರ ಬಾಂಡಕಹುದು ಒಂದು ತಾರ ಮೂರು ಹೊನ್ನು ಬಾಂಡ ಕೇಳಿದರಾಗ ಇದರ ಮನ್ನಿಸದಿರೆ ನಿಮ್ಮೆಲ್ಲವರ ನಿಮ್ಮ ಎಲ್ಲವರ ಮನೆಯನ್ನು ಒಳಪಟ್ಟು ನಿಮ್ಮ ಮನೆಯನ್ನು ಒಳಪಟ್ಟು ಸೆಳಕೊಂಬೆ 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 ಪಾಲ್ಮೊಸರ ಮನೆಯ ಒಳ
ಪೊಕ್ಕು ಪೊಕ್ಕು ಸೆಳಕೊಂಬೆ ಸೆಳಕೊಂಬೆ ಪಾಲ್ ಮೊಸರ ಸೆಳಕೊಂಬೆ ಪಾಲ್ ಮೊಸರ ಸೆಳಕೊಂಬೆ 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 ಪೊಕ್ಕು ಸೆಳಕೊಂಬೆ 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 ಪಾಲ್ ಮೊಸರ ಸೆಳಕೊಂಬೆ ಪಾಲ್ ಮೊಸರ ಸೆಳಕೊಂಬೆ ಬೆಣ್ಣೆಯ ಮಣಕ್ಕೆ ಒಂದು ತಾರ ಮೂರು ಹೊನ್ನು ಮೊಸರ ಬಾಂಡಕ ಹೋದು ಈ ವಿವರ ಕೊಟ್ಟು ಹೋಗಿ ಎನ್ನ ಸುಂಕವ ಕೊಟ್ಟು ಎನ್ನ ಸುಂಕವಾ ಹಾಗಿದ್ರೆ ಬೆಣ್ಣೆಯ ಮಣಕ್ಕೊಂದು ತಾರ. ಬೆಣ್ಣೆಯ ಮಣಕ್ಕೊಂದು ತಾರ. ಯಾವ ತಾರ? ರೂಪು ತಾರ. ಹೌದಾ? ಆಯ್ತು. ಇನ್ನಲ್ಲಿ ಹಾಲು. ಹಾಲು ದಪ್ಪ ಹಾಲು. ಹಾಲು ಮಾರುದು ಹೇಗೆ? ಹೇಗೆ? ಕುಡ್ತೆ ಲೆಕ್ಕವ ಅಲ್ಲ ಸೇರ್ ಲೆಕ್ಕವ? ಕುಡ್ತೆ ಲೆಕ್ಕ. ಕುಡ್ತೆ ಲೆಕ್ಕ ಅಲ್ಲ ಅಲ್ಲ ಹಾಲಿಗೆ ಹಾಲಿಗೆ 3 ಕಾಸು. 3 ಕಾಸು. 3 ಕಾಸು. 3 ಕಾಸು. 3 ಕಾಸು. 3 ಕಾಸು ಅಷ್ಟೇಯಾ? ಆಯ್ತು. ಇನ್ನಲ್ಲಿ ಮೊಸರು. ಮೊಸರು ಎಮ್ಮೆ ಮುಸುಡ ದನದ ಮುಸುಡ.
ಎಮ್ಮೆ ಮೊಸರ ದನದ ಮೊಸರ? ದನದ ಮೊಸರು. ಹೌದಾ? ಮೂರು ಹೊನ್ನು. ಯಾವುದಕ್ಕೆ? ಮೊಸರ ಬಾಂಡಕ್ಕೆ 3 ಹೊನ್ನು. ಇವಳದ್ದು ಮಜ್ಜಿಗೆ. ಮಜ್ಜಿಗೆ ಮತ್ತು ತುಪ್ಪ ಉಂಟು. ಮಜ್ಜಿಗೆ ಮತ್ತು ಒಂದು ಬದಿಯಲ್ಲಿ ತುಪ್ಪ. 2 ಗ್ಲಾಸ್ ಇರಲಿ. 2 ಗ್ಲಾಸ್. ಎಣ್ಣೆ ಮಣಕೊಂಡು ಖಾರ. ಮೊಸರ ಬಾಂಡಕ್ಕೆ 3 ಹೊನ್ನು. ಏನಾಯ್ತು? ನಿನಗೆ ಇಷ್ಟು ಪಕ್ಷಪಾತ ಉಂಟು ಅಂತ ನಾನು ಭಾವಿಸಿರ್ಲಿಲ್ಲ. ಏನು ಮಾಡಿದೆ? ನೀನು ಸುಂಕ ಹೇಳುವುದು ಮುಖ ನೋಡಿಯಾ ಅಥವಾ ಪದಾರ್ಥ ನೋಡಿಯಾ? ನೀವು ಪದಾರ್ಥ ಮಾರುವುದು ಮುಖ ನೋಡಿಯಾ? ಇಲ್ಲ, ನಾವು ಪದಾರ್ಥದ ಲೆಕ್ಕದಲ್ಲೇ ಮಾರಾಟ ಮಾಡುದು. ಹಾಗೆ ನಾನು ಕೂಡ ಹಾಗೆ. ಇಲ್ಲದಿದ್ರೆ ಅವಳಲ್ಲಿರುವುದು ಹಾಲು, ಅವಳಿಗೆ ಒಂದು ರೀತಿಯ ದರ. ಇವಳಲ್ಲಿರುವುದು ಬೆಣ್ಣೆ, ಅವಳಿಗೆ ಒಂದು ರೀತಿಯ ದರ. ಇವಳಲ್ಲಿರುವುದು ತುಪ್ಪವೋ ಮಜ್ಜಿಗೆಯೋ, ಅದರಲ್ಲಿ ಅದಕ್ಕೂ ಒಂದು ರೀತಿಯ ದರ. ನನ್ನದು ಮೊಸರು. ಮೊಸರ ಬಾಂಡಕ್ಕೆ 3 ಹೊನ್ನು. ಅದೇನು ತಾರತಮ್ಯ ಯಾಕೆ? ಈಗ ಯಾವುದು ನಿನಗೆ ಕಮ್ಮಿ ಆಯ್ತು ಅಂತ ಹೇಳುದಾ ಹೆಚ್ಚಾಯ್ತು ಅಂತ ಹೇಳುದು? ನನಗೆ ಹೆಚ್ಚಾಯ್ತಲ್ಲ 3 ಹೊನ್ನು. ಹೆಚ್ಚಾದ್ರೆ ಕಾರಣ ಉಂಟು. ಏನು? ನಿನಗೆ ಈಗೀಗ ಗಿರಾಕಿ ಪುರುಷೊತ್ತಿಲ್ಲದೆ ಬರ್ತಾವ. ನಿನಗೆ ವ್ಯಾಪಾರ ಕೊಟ್ಕೊಳ್ಳಿಕ್ಕೆ ಪುರುಷೊತ್ತಿಲ್ಲ. ಕಾರಣ ಏನು? ಏನು? ಈ ಬೆಣ್ಣೆ ಎನ್ನುವುದು ಯಾರೆಲ್ಲ ಹೇಳಿ? ಬೆಣ್ಣೆಯನ್ನು ಶ್ರೀಮಂತರು. ಮೊಸರು ಅವಳಿಗೆ ಪಾಪ ಗಿರಾಕಿ ಶ್ರೀಮಂತರು. ಹೌದು. ಹಾಗಾಗಿ ನಿನಗೆ ಹೆಚ್ಚು ಹೇಳಿದ್ ನಾನು. ಅವಳಿಗೆ ಗಿರಾಕಿ ಬಂದ್ರೆ ಬಂತು, ಇಲ್ಲದ್ರೆ ಇಲ್ಲ. ಹೌದಾ? ಅದಕ್ಕೆ ಬೇಕಾಗಿ ನನಗೆ 3 ಹೊನ್ನು ಅಂತ ನಾನು ಹೇಳಿ. ಹೌದು. ಹಾಗಾದ್ರೆ ಇವಳು ಮಜ್ಜಿಗೆ. ಹೌದು. ಅವಳಿಗೆ ಕಡಿಮೆ ವ್ಯಾಪಾರ. ಹೌದು. ಈಗ ಪಾಪ ವ್ಯಾಪಾರಕ್ಕೆ ಶುರು ಮಾಡಿದೆ ಅಷ್ಟೇ. ನೀವೆಲ್ಲ ಇನ್ನು ಅವಳಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬಿಟ್ಟಿರಾ? ಆದ್ರಿಂದ ಕಮ್ಮಿ ಬೆಲೆಯನ್ನು ನಾವು ಹೇಳಿದ್ದು ವ್ಯಾಪಾರ ಮುಂದುವರಿಸ್ಕೊಂಡು ಹೋಗ್ಲಿ ಅನ್ಕೊಂಡು. ನೋಡಿದ್ದೇನೆ ಇವನಿಗೆ ತಾರತಮ್ಯ ಅಲ್ವಾ? ಒಂದು ವೇಳೆ ನೀವು ಕೊಡದೆ ನಾನು ಹೇಳಿದ ಹಾಗೆ ಕೇಳದೆ ನಿಮ್ಮ ಮನೆಯನ್ನು ಪೊಕ್ಕು ನಿಮ್ಮಲ್ಲಿರುವಂತಹ ಅಲ್ಲ ಮನೆಯನ್ನು ಹೊಕ್ಕು ನಿಮ್ಮಲ್ಲಿರುವಂತಹ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಮಜ್ಜಿಗೆ ಅದನ್ನೆಲ್ಲ ಕೇಳಿಕ್ಕೆ ಇವ್ರು ಗೊತ್ತುಂಟ ಇವನ ಕತೆ. ನಾವು ಈ ದಾರಿಯಿಂದ ಹೋದ್ರೆ ತಾನೇ ಮತ್ತೆ ಯಾವ್ದಾದ್ರು ದಾರಿ ಬದಲಾಯಿಸ್ತೇವೆ. ದಾರಿ ಬದಲಾಯಿಸಿ. ಕುಂಬಿನಿಯೊಳಗೇಗಿ ನಂದ ಗೋಕುಲದೋಳು 9 ಟಣೆಯಲ್ಲಿ ಟಾಣ್ಯ ಉಂಟು. ಕುಂಬಿನಿಯೊಳಗೆ ನಂದ ಗೋಕುಲದೊಳು 9 ಕಡೆಯಲ್ಲಿ ಠಾಣೆ ಉಂಟು. 9 ಕಡೆಯಲ್ಲಿ ಠಾಣೆ ಉಂಟು. ಕರಕಿಗೆ ಡುಂಬಿಗೆ ಹೋಗುವ ಜನರವಾಯ್ತಲ್ಲ. ಕುಂಬಿನಿಯೊಳಗೆ ಈ ನಂದ ಗೋಕುಲದಿಗೆ
ಹೌದು ಆಗುವುದಿಲ್ಲ. ಮನೆಯೊಳಗೆ ಕೊಕ್ಕು ಹಾಲು ಮೊಸರನ್ನು ಮೆದ್ದು ಹೋಗ್ತೇವೆ. ಹೌದಾ? ನಾವು ಈ ದಾರಿನಾಗಿ ಬಂದ್ರೆ ತಾನೇ ಮತ್ತೆ ದಾರಿ ಬದಲಾಯಿಸ್ತೇವೆ. ದಾರಿ ಬದಲಾಯಿಸ್ತೀರಾ? ದಾರಿಯನ್ನು ಹೊತ್ಕೊಂಡು ಹೋಗಿ ಬದಲಾಯಿಸ್ತೀರಾ? ಹಾಗಲ್ವ? ನಮ್ಗೆ ಈ ದಾರಿ ಒಂದೇ ಗೊತ್ತಿರುವುದಲ್ಲ, ಬಹಳ ದಾರಿ ಗೊತ್ತುಂಟು. ಮತ್ತೆ ಎಷ್ಟು ಗೊತ್ತುಂಟು? ನಾನು ಹೇಳುದಿಲ್ಲ. ಹೌದಾ? ನಿಮ್ಗೆ ಗೊತ್ತಿಲ್ಲಲ್ಲ? ಇವರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಒಂದು ಹೀಗೆ ಒಂದು ಪಟಾಕಿ ಬಿಟ್ಟದ್ದು. ಹೌದಾ? ಹೇಳ್ಬೇಡ, ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. 9 ದಾರಿ ಉಂಟು ಅಂತ ಹೇಳ್ಬೇಡ. 9. ಹಾ, 9 ದಾರಿ ಉಂಟು. ಆಯ್ತಲ್ಲ, ಇವಳಿಗೆ ಒಂದು ಅವಸ್ಥೆ. ನಿಮಗೆ 9 ದಾರಿ ಗೊತ್ತಿದ್ರೆ ನಮ್ಗೆ 99 ದಾರಿಗಳು ಗೊತ್ತುಂಟು. ಹೌದಾ? ಅಷ್ಟಕ್ಕೆ ಸಾಕಾಗುದಿಲ್ಲ. 9 ದಾರಿ ಅಷ್ಟಲ್ಲ, ಓಣಿ ಗೊತ್ತಿಲ್ಲ ನಮ್ಗೆ. ಓಣಿ ಮತ್ತೆ ಓಣಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಓಣಿಯಲ್ಲಿರುದು ಯಾವುದು? ಹೌದಾ? ಆ ಸಮಸ್ಯೆ ಇಲ್ಲ ನಮ್ಗೆ. ಸಮಸ್ಯೆ ಇಲ್ಲ ಅಂತ ಈಗ ಗೊತ್ತಾಯ್ತು ನನಗೆ. ಈಗ ಓಣಿ ಓಣಿ ತಿರುಗಾಡ್ಲಿಕ್ಕೆ ಶುರು ಮಾಡಿದ್ದೀರಿ ಅಂತ ಗೊತ್ತಾಯ್ತು ನನಗೆ. ಯಾರು ಹೇಳಿದ್ರು? ವ್ಯಾಪಾರಕ್ಕಾಗಿ. ಅದೇ. ಆದ್ರಿಂದ ಏನನ್ನೂ ಕೊಡುವುದಿಲ್ಲ, ನಾವು ಅಡ್ಡದಾರಿಯಲ್ಲಿ ಹೋಗ್ತೇವೆ ಅಂತ. ಹೌದಾ? ನಾವು ಹಾಗೆ ಮಾಡಿದ್ರೆ ಬಿಡುವುದಿಲ್ಲ. ಹಾ. ನಾವು ಬರ್ತೇವೆ, ಎಲ್ಲಿಗೆ? ಹಿಂಬಾಲಿಸಿಕೊಂಡು ಬರ್ತೇವೆ. 99,999 ಗೊತ್ತು ನಮಗೆ. ನಮಗೆ ಅದಕ್ಕಿಂತ ಹೆಚ್ಚಿಗೆ ಎಷ್ಟು ಗೊತ್ತುಂಟು? 9,999 ಗೊತ್ತುಂಟು. ಮುಂದಕ್ಕೆ 9,999 ನಮಗೆ ನನಗೆ 9,09,09,999 ಗೊತ್ತು. ಅದರಲ್ಲಿ 999 ಮೊದಲು ಕೊಡು ನೀನು. ಕೋಟಿ ಸುದ್ದಿ ಆಮೇಲೆ. ಹೌದಾ? ನಾವು ಕೊಡುವುದೇ ಇಲ್ಲ. ಹೌದು. ಹಾಗಿದ್ರೆ ಅದು ದಾರಿ ಸುದ್ದಿ ಅಲ್ಲ, ಬೇರೆ ಸುದ್ದಿ ಇರುವುದು. ಹೌದೌದು. ಹಾಗಲ್ಲ. ಗೊತ್ತಾಯ್ತಾ ನಿಮ್ಗೆ? ಇವ ಇಷ್ಟೆಲ್ಲ ಮಾತಾಡ್ತಾನಲ್ಲ, ಇವ ನಂದ ಗೋಪನ ಸುಕುಮಾರ ಸಣ್ಣ ಕಂದ ನಿನಗ್ಯಾತಕೋ ಇನಿತು ವಿಚಾರ ನಿಮಗೆ ಸುಕುಮಾರ ನಂದ ಗೋಪನ ಸುಕುಮಾರ ಸಣ್ಣ ಕಂದ ನಿನಗ್ಯಾತಕೋಗಿನಿತು ವಿಚಾರ ಸಣ್ಣ ಕಂದ ನಿನಗ್ಯಾತಕೋ ನಿನಗೆ ಯಾತಕೋ ಇನಿತು ವಿಚಾರ
ಬಳಿಗೊಯ್ವೆವು ದೂರ. ಈ ವಿವರ ನಿನ್ನ ತಂದೆ ತಾಯಿಯ ಬಳಿಗೊಯ್ವೆವು ದೂರ. ವಿವರ ನಿನ್ನ ತಂದೆ ತಾಯಿಯ ಬಳಿಗೊಯ್ವೆವು ನಿನ್ನ ದೂರ. ಸುಕುಮಾರ ಸಣ್ಣ ಕಂದ ನಿನ ಜಾತಕೋ ಇನಿತು ವಿಚಾರ ಸುಕುಮಾರ. ಸಣ್ಣ ಕಂದ ನಿನ ಯಾಕೆ 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 ಇನಿತು ವಿಚಾರ. ಬಳಿಗೊಯ್ವೆವು ದೂರ ಬಳಿಗೊಯ್ವೆ ಸುಕುಮಾರ.
ನಿಮ್ಮಸ್ ಹೋಯ್ತಾಳೆ. ನಾನು ರಂಗ. ನಾನು ರಂಗ. ಇವ ಮಂಗ. ರಂಗಲ್ಲ. ನೀನು ರಂಗ ಬರೀ ಮಂಗ ಇವ. ನಾವು ಇವನು ರಂಗನಲ್ಲ, ನಾನು ಮಂಗನಲ್ಲ. ನಾವು ರಂಗ ಇವ ಮಂಗ ಆದ್ರೆ ನೀವೆಲ್ಲ ಮಂಗಿಗಳು. ಮಂಗ ಪುಲ್ಲಿಂಗ, ಮಂಗಿ ನಪುಂಸಕಲಿಂಗ. ಹಾಗಾದ್ರೆ ಮಂಗನನ್ನು ಕಪಿ ಅಂತ ಕರೀತಾರೆ, ಪುಲ್ಲಿಂಗಕ್ಕಾಗುವಾಗ ಹೇಗಾಗ್ತದೆ? ಅದನ್ನು ತಿಳಿಸು. ಹೇಗೆ? ಪಿಕ ಅಂತ ಮಾಡು. ಪಿಕಾಂತದಲ್ಲ. ಏನ್ ಮಾಡ್ತೀರಿ ನೀವು? ನಾವು ಇವರಲ್ಲಿ ಮಾತಾಡುವುದಲ್ಲ. ಕೃಷ್ಣಯ್ಯ, ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ನೀ ಇದೇ ರೀತಿಯಾಗಿ ತೊಂದರೆ ಕೊಟ್ಟದ್ದು ಹೌದು ಅಂತಾದ್ರೆ ನಾವೇನು ಸುಮ್ಮನೆ ಇರ್ತೇವೆ ಅಂತ ಭಾವಿಸಬೇಡ. ಈ ಕ್ಷಣವೇ ಇಲ್ಲಿಂದ ನೇರವಾಗಿ ನಿನ್ನ ಅಪ್ಪನ ಬಳಿಗೆ ಹೋಗ್ತೇವೆ. ಹೋಗಿ ಅಪ್ಪನಲ್ಲಿ ದೂರು ಕೊಡ್ತೇವೆ. ಅಪ್ಪನಿಗೆ ಸಿಟ್ಟು ಬರ್ತದೆ. ಮೀಸೆ ದೊಡ್ಡದು, ಹೀಗೆ ದೊಡ್ಡ ಮೀಸೆಯನ್ನು ಕೆಕ್ಕರಿಸಿ ನಿನ್ನನ್ನು ನೋಡ್ತಾರೆ. ಅಪ್ಪನಲ್ಲಿ ಹೇಳ್ತೀರಾ? ಹೌದು. ಬೆಪ್ಪನ ಹಾಗೆ ಸುಮ್ಮ ಇರ್ತೇವೆ ನಾವು. ಹೌದಾ? 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 ಅಮ್ಮನಲ್ಲಿ ಹೇಳ್ತೇವೆ. ಅಮ್ಮನಲ್ಲಿ ಹೇಳ್ತಾರಂತೆ. ಅಮ್ಮನಲ್ಲಿ ಅಂದ್ರೆ ಅಮ್ಮ ನಮಗೆ ಹುಮ್ಮ ಹೆದರಿಕಾಗ್ತದೆ ಅಂತ ಹೇಳಿ ನಾವು ಹುಮ್ಮ ಅಂತ ಹೇಳ್ತೇವೆ. ಹೌದಾ? ಇವನಲ್ಲಿ ಮಾತಾಡುವುದಲ್ಲ. ಇವರನ್ನು ಹೀಗೆ ಬಿಡಬಾರ್ದು. ನಿನಗೇನು ಹೊಸ್ತಲ್ಲ. ಮಡಿಕೆಗೆ ಕೈ ಹಾಕು, ನಾವು ಇದೆ. ಏನಾದ್ರೂ ತೊಂದರೆ ಕೊಟ್ರೆ ಕಪಾಲ ಏನು ಕಂಬಳ ಉಂಟಾ? ಹೋಗು. ಸಿಟ್ಟು ಬರ್ತದೆ. ಹೋಗ. ಕೃಷ್ಣ ಬೇಡ. ಬೇಡ ಕೃಷ್ಣ.
ಏನೋ ಒಂದು ಹೊಸ ಅನುಭವ ಆದಾಗಾಯ್ತು. ಹೊಸ ಅನುಭವ. ನೀರು ಕೊಡುವ ಹೊತ್ತಿದಲ್ಲ. ಅವರೊಂದು ಮಾತು ಹೇಳಿದ್ದಾರೆ. ಏನು? ಅಪ್ಪನ ಬಳಿಗೆ ಹೋಗ್ತೇವೆ, ಅಮ್ಮನ ಬಳಿಗೆ ಹೋಗ್ತೇವೆ, ಅಲ್ಲಿ ಹೋಗಿ ದೂರು ಕೊಡ್ತೇವೆ ಅಂತ. ಒಂದು ವೇಳೆ ಹಾಗೆ ಆಯ್ತು ಅಂತಾದ್ರೆ ಮತ್ತೆ ಜಾಗ್ರತೆ ಮಾಡಿಕೊಳ್ಬೇಕು. ಯಾರು? ಹಾ, ಎಂತದು? ಬಂದೆ 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 ಬಂದೆ. ನಾನು ಬಂದೆ. ಅಲ್ಲ ನೀನಲ್ಲ, ಮತ್ತೆ? ನಮ್ಮ ಅಜ್ಜಿಗೆ ಹುಷಾರಿಲ್ಲಂತೆ, ಯಾರೋ ಕರೀಲಿಕ್ಕೆ ಬಂದಿದ್ದಾರೆ. ಬಂದೆ ಬಂದೆ. ಮೊನ್ನೆ ಹೇಳಿದ್ದಿ ಅಜ್ಜಿ ಲೋಕ ಬಿಟ್ಟು ಆ ಲೋಕವನ್ನು ಸೇರಿದ್ರು. ಅದು ಅಜ್ಜಿ ಸತ್ತಿದ್ದಾರೆ, ಹೌದು. ಅವರಿಗೆ ಬೊಜ್ಜ ಮಾಡಿದ್ದು ಸರಿಯಾಗಲಿಲ್ಲ, ಹಾಗಾಗಿ ಅವರ ಕುಟುಂಬದವರು ಯಾರು ಸಿಗಲಿಲ್ಲ. ಯಾರ್ದೋ ಪೂಜೆ ಅಂತಂದು ಯಾರಿಗೋ ತಂದು ಬೊಜ್ಜ ಮಾಡಿದಂತೆ. ಅದು ಅವರಿಗೆ ಗೊತ್ತಾಗಿ ಹಿಂದಿರುಗಿ ಬಂದಿದ್ದಾರೆ. ಬೊಜ್ಜ ಅದು ಏನೇ ಇರ್ಲಿ, ಅಗತ್ಯ ಇಲ್ಲ. ಜೊತೆಯಾಗಿ ನೀನು ಇರ್ಬೇಕು. ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಬೇಕು. ಆಯ್ತು, ಅಲ್ಲಿ ನಿಲ್ಲು. ದೊಡ್ಡವರು ನಾನಾ ನೀನ? ನೀನೆ. ದೊಡ್ಡದು ಯಾರು? ನಾನಾ ನೀನ? ಯಾವುದರಲ್ಲಿ? ವಯಸ್ಸಿನಲ್ಲಿ ನೀನೆ. ಅಲ್ಲಿ ನಿಲ್ಲು. ಎರಡು ಕಾಲು ಒಟ್ಟಿಗೆ ಇಡು. ಇವನಿಗೆ ಏನಾಯ್ತು? ಏ ವಿಜಯ್, ಹೇಳ. ಕೃಷ್ಣ, ಹೆದರಬೇಡ. ನಿನ್ನ ಜೊತೆಯಲ್ಲಿ ನಾನೂ ಲೀಲಾ ನಾಟಕವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟೆ. ನೀನು ಏನು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತು ಕೃಷ್ಣ. ಯುಗ ಯುಗಾಂತರಗಳಿಂದಲೂ ತಪಸ್ಸು ಮಾಡಿದವರಿಗೆ ನೀನು ಅಗೋಚರನಂತೆ. ಇಡೀ ನಾರದ ಮುನಿಗಳು ಬಂದು ನಿನ್ನನ್ನು ಕಾಯ್ತಾ ಇದ್ರು. ಅವರ ಒಂದು ಭೇಟಿ ನಿನ್ನೆ ಆಗುವುದಿಲ್ಲ ಅಂತ ನಾನು ಕೇಳಿದ್ದೇನೆ, ನಾನು ನೋಡಿದ್ದೇನೆ. ಅಂಥದ್ರಲ್ಲಿ ಗೆಳೆಯನಾಗಿ, ಕಿರಿಯರಲ್ಲಿ ಹಿರಿಯವನಾಗಿ, ಹಿರಿಯವರಿಗೆ ನೀನು ಕಿರಿಯನಾಗಿ, ಮಿತ್ರರಲ್ಲಿ ಮಿತ್ರನಾಗಿ, ಈ ಗೋವಿಂದನಾದಂತ ನೀನು ಈ ಗೋಪಾಲಕನ ಜೊತೆಯಲ್ಲಿ ಆಟ ಆಡುತ್ತಾ ಆಡುತ್ತಾ ಸಮಯ ಕಳೆದದ್ದೇ ಗೊತ್ತಾಗಿಲ್ಲ. ನನ್ನ ಅನುಗ್ರಹ ಸದಾ ಇದೆ ಕೃಷ್ಣ. ಮುಂದಿನ ಒಂದು ಜನ್ಮ ನನಗೆ ಇರುವುದೇ ಹೌದಾಗಿದ್ರೆ ನಿನ್ನ ಒಡನಾಟವನ್ನೇ ನನಗೆ ಕರುಣಿಸುದೇವ. ಬೇರೆ ನನಗೇನು ಬೇಡ. ಲೀಲಾ ಲೋಲ ಗೋಪಾಲ, ಮಾಯಾ ಲೋಲ, ಮುರಳಿ ಲೋಲ, ವೇಣು ಗೋಪಾಲ, ಸಾಮಗಾನ ವಿಲೋಲ, ರಾಧಾ ಲೋಲ, ವನಮಾಲ, ಸಾಮಾಂಗಲಾಂಗ, ಯಜ್ಞಾಂಗ, ಕರುಣಾಪಾಂಗ, ಪಾದೋದಿತ ಗಂಗ, ಕಾಂತಾಂತರಂಗ, ಗೋಪಿ ಹೃದಯ ಪ್ರೇಮಾಂತರಂಗ, ದುರ್ಮದ ಭಂಗ, ಶರಣ ಜನ ಬಹುಭಂಗ, ಶರಣ ಜನಯ್ಯ, ವಟಪತ್ರ ಶಯ್ಯ, ಸಾಧುಜನ ಸಹಾಯ, ಸುರಮುನಿ ಸೇವ್ಯ, ಅಜಭೋ ವಂದ್ಯ, ವಿಮಲ ವಿಠಲ ಸಲಿಲ ಸುಶೀಲ ನಿತ್ಯ ನಿರ್ಮಲ ಅಜಿತ ಅಮಿತ ಶ್ರೀನಾಥ ಲೋಕನಾಥ ಜಗನ್ನಾಥ ಗಂಗಾಪಿತ ರತಿಪತಿ ಪಿತ ತ್ರಿಭುವನ ವಂದಿತ ನಾರದ ಸನ್ನುತ ದೀಪ್ತಿ ತಾಪ ನರಮರ್ಗ ರೂಪ ಗೋವಿಂದ. ಕೃಷ್ಣ, ನನಗೆ ಅನುಗ್ರಹಿಸು ಕೃಷ್ಣ, ಅನುಗ್ರಹಿಸು ಕೃಷ್ಣ, ಅನುಗ್ರಹಿಸು ಕೃಷ್ಣ. ನನ್ನ ಅನುಗ್ರಹ ಸದಾ ಇದೆ ವಿಜಯ. ಆದಷ್ಟು ಬೇಗ ಮನೆಯನ್ನು ಸೇರಿಕೊಳ್ಳಬೇಕು. ಹೌದು, ತಡ ಮಾಡುವುದಕ್ಕೆ ಹೋಗೋಣ. ಈಗಲೇ ತಡ ಆಗಿದೆ. ಇಷ್ಟೊತ್ತಿಗೆ ಮನೆಗೆ ಬಂದು ಸೇರ್ಬೇಕಂತೇಳಿ ಅಪ್ಪಣೆ ಆಗಿದೆ. ಆ ದೊಡ್ಡವರ ಮಗನಾದಂತ ನೀನು ಆ ಯಾವುದೇ ಕಾನೂನುಗಳನ್ನು ಮೀರದೆ ಸರಿಯಾದ ಸಮಯಕ್ಕೆ 9 ಮನೆಯನ್ನು ಮುಟ್ಟುವಂತ ಅವಕಾಶವನ್ನು ಮಾಡಿಕೊಡು. ಮಂಗಲಾರತಿ ಎತ್ತಿರೆ ಶ್ರೀಕೃಷ್ಣಗೆ, ಮಂಗಲಾರತಿ ಎತ್ತಿರೆ. ಮಂಗಲಾಂಗ ಸುರೇಶ ಸೇವ್ಯೋ ತುಂಗ ಕಳರ ಸುಭಂಗ ಶ್ರೀಹರಿ, ಶ್ರೀರಂಗನಾಥ ಮುರಾರಿ ಗರುಡ ತುಂಗ ಸಚ್ಚಿದಾನಂದ ಮೂರ್ತಿಗೆ ಮಂಗಲಂ, ಜಯ ಮಂಗಲಂ, ಶುಭ ಮಂಗಲಂ, ನಿತ್ಯ ಮಂಗಲ ಮಂಗಲಂ.